ಡೈರಿ ಡೇ ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಡಬಲ್ ಸ್ಟಾರ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ದೀಪಕ್ ರಾವ್ ಎನ್ನುವಂಥ BJPಯ ಕಾರ್ಯಕರ್ತ ಹತ್ಯೆಯಾದ ನಂತರ ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಪ್ರತಿಕ್ರಿಯೆಗಳು ಬಂದಿದೆ. ಆದರೆ ಮೊನ್ನೆ ತಾನೇ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿದಂಥ ಒಂದು ಮಾತು ಕಳೆದ 2 ದಿನಗಳಿಂದ ರಾಜ್ಯ ರಾಜಕೀಯ ಮತ್ತು ಕರಾವಳಿಯಲ್ಲಿ, ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಸಂಚಲನ ಉಂಟು ಮಾಡಿದೆ. ಅವರು ದೀಪಕ್ ರಾವ್ ಹತ್ಯೆ ಹಿಂದೆ ಸ್ಥಳೀಯ ಕಾರ್ಪೊರೇಟರ್ ಒಬ್ಬರು, ಅದನ್ನು ಕೂಡ BJPಯ ಕಾರ್ಪೊರೇಟರ್ ಒಬ್ಬರು ಶಾಮೀಲಾಗಿದ್ದಾರೆ ಎನ್ನುವಂಥ ಮಾಹಿತಿ ತಮಗೆ ಮಾಧ್ಯಮಗಳಿಂದ ತಿಳಿದು ಬಂದಿದೆ. ಅದು ತಮಗೆ ವರದಿಗಳು ಬಂದಿವೆ. ಅದನ್ನು ನಾನು ಪೊಲೀಸರು ಸರಿಯಾಗಿ ತನಿಖೆ ಮಾಡಬೇಕು ಅಂತ ಅವರು ಮಾಧ್ಯಮಗಳಲ್ಲಿ ಹೇಳಿದರು. ಅದರ ನಂತರ ಒಂದಿಷ್ಟು ಪ್ರತಿಕ್ರಿಯೆಗಳು, ಒಂದಿಷ್ಟು ಹೇಳಿಕೆಗಳು ಬರ್ತಾ ಇದ್ದು. ಆದರೆ ನಿನ್ನೆ BJPಯ ಮಂಗಳೂರು ನಗರ ಉತ್ತರ ಅಧ್ಯಕ್ಷರಾಗಿರೋ ಡಾಕ್ಟರ್ ಭರತ್ ಶೆಟ್ಟಿ ಅವರು ಕುಮಾರಸ್ವಾಮಿ ಅವರ ಮೇಲೆ 1 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದಾರೆ. ಈ ಮೂಲಕ ಕುಮಾರಸ್ವಾಮಿಯವರು ಇದನ್ನು ಸುಮ್ಮನೆ ಹೇಳಿದ್ದಾರೆ. ಇದು ಹಿಟ್ ಆ್ಯಂಡ್ ರನ್ ಪ್ರಕರಣ ಅಂತ ಅವರ ಏನು ನೇಚರ್ ಇದು ಅಂತೆಲ್ಲ ಆರೋಪಗಳನ್ನು ಮಾಡಿದ್ದಾರೆ. ಹಾಗಾದರೆ ಕುಮಾರಸ್ವಾಮಿಯವರು ಸುಮ್ಮನೆ ಒಂದು ಆರೋಪ ಮಾಡಿದ್ರೆ ಅಥವಾ ಅದರ ಹಿಂದೆ ಸತ್ಯತೆ ಇದೆಯಾ, ಅಥವಾ ಇದೊಂದು ರೀತಿಯಲ್ಲಿ ರಾಜಕೀಯ ಒಟ್ಟು ಚುನಾವಣಾ ಗಿಮಿಕ, ಯಾವ ರೀತಿಯಲ್ಲಿ? ಈ ಬಗ್ಗೆ ತಮ್ಮ ತರ್ಕಗಳನ್ನು ಮಂಡಿಸಲಿಕ್ಕೆ ಇಬ್ಬರು ಕರಾವಳಿಯ ಗಣ್ಯ ರಾಜಕೀಯ ನಾಯಕರಿದ್ದಾರೆ. ಒಬ್ಬರು ಶ್ರೀಯುತ ವಿಕಾಸ್ ಪುತ್ತೂರ್ ಅವರು, ದಕ್ಷಿಣ ಕನ್ನಡ BJPಯ ವಕ್ತಾರರು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಯುತ ಪ್ರವೀಣ್ ಚಂದ್ರ ಜೈನ್ ಅವರು, JDSನ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿಗಳು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಸೊ ವಿಕಾಸ್ ಅವರು, ಯಾಕೆ 1 ಕೋಟಿ ರೂಪಾಯಿನ ಮಾನನಷ್ಟ ಮೊಕದ್ದಮೆ ಹಾಕಬೇಕು ಅಂತ ಅಂದರೆ, ಈ ರಾಜಕೀಯ ಅಥವಾ ಈ ಚುನಾವಣೆ ಹತ್ತಿರ ಬರುವಾಗ ಹೀಗೆ ಆರೋಪ ಮಾಡೋದು ಅಥವಾ ಅದಕ್ಕೆ ಕಮೆಂಟ್ ಮಾಡೋದು ನಡೀತಾ ಬರ್ತಾ ಇರುತ್ತೆ. ಹಾಗಿರುವಾಗ ನಿಮಗೆ ಇಷ್ಟು ದೊಡ್ಡ ಅಮೌಂಟನ್ನು ಅವರಿಗೆ ಹಾಕಬೇಕು, ಅಂದರೆ ಮಾನನಷ್ಟ ಮೊಕದ್ದಮೆ ಹಾಕಬೇಕು ಅಂತ ಅನಿಸಿದ್ದು ಯಾಕೆ? JDS ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಅಸ್ತಿತ್ವವನ್ನು ಇಟ್ಟುಕೊಂಡಿರದೇ ಇರುವಂಥ ಒಂದು ಪಕ್ಷ, ಪ್ರಥಮವಾಗಿ ನಾವು ಹೇಳಬೇಕು ಅಂತಾದರೆ. ಇನ್ನು ಕುಮಾರಸ್ವಾಮಿ ಅವರ ಹೇಳಿಕೆಗಳ ಇತಿಹಾಸವನ್ನು ನಾವು ಗಮನಿಸಿದರೆ, ಅವರು ಯಾವುದೇ ಅವರ ಇವತ್ತಿನವರೆಗಿನ ಆರೋಪಗಳಾಗಲಿ, ಅವರ ಬೇರೆ ಬೇರೆ ಅಲಿಗೇಷನ್ಸ್ ಆಗಿರ್ಬೋದು, ಯಾವುದೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಅವರು ಕೊಂಡೋಗಿರುವಂಥ ಪ್ರಮೇಯ ಎಲ್ಲೂ ಕೂಡ ಬಂದಿಲ್ಲ. ನೀವು ಕಳೆದ 10 ವರ್ಷಗಳ ಅವರ ಹೇಳಿಕೆಗಳನ್ನು ಗಮನಿಸಿ, ಅಲಿಗೇಷನ್ಸ್ ಅನ್ನು ಗಮನಿಸಿ, ಅಕ್ಯುಸೇಷನ್ಸ್ ಅನ್ನು ಗಮನಿಸಿ, ಕೇವಲ BJP ಅಂತಲ್ಲ, ಯಾವುದೇ ಪಕ್ಷ, ಯಾವುದೇ ವ್ಯವಸ್ಥೆ, ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೊಟ್ಟಿರುವಂಥ ಹೇಳಿಕೆಗಳಲ್ಲಿ ಯಾವತ್ತಿಗೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಅದು ಹೋಗಿರಲಿಲ್ಲ. ಒಂದು ಈ ನೇಚರ್ ಆದರೆ, ಇನ್ನೊಂದು ಸ್ಪೆಸಿಫಿಕ್ ಆಗಿ ದೀಪಕ್ ರಾವ್ ಅವರ ಹತ್ಯೆಯ ಪ್ರಕರಣದಲ್ಲಿ ಅದೊಂದು ತುಂಬಾ ಸೆನ್ಸಿಟಿವ್ ಇಶ್ಯೂ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಜಿಹಾದಿಗಳ ಒಂದು ಕೃತ್ಯಕ್ಕೆ ಅವರು ಮರ್ಡರ್ ಆಗಿರುವಂಥದ್ದು, ಪೊಲೀಸ್ ಇಲಾಖೆಯವರು ಅವತ್ತಿನ ದಿನವೇ ದುಷ್ಕರ್ಮಿಗಳನ್ನು ಬಂಧಿಸಿರುವಂತದ್ದು ಎಲ್ಲವೂ ಕಣ್ಣ ಮುಂದೆ ಇರುವಾಗಲೇ ಇವರು ಕೇವಲ ಫಾರ್ ದಿ ಸೇಕ್ ಆಫ್ ಅಲೆಜಿಂಗ್, ಇವರು ಯಾವ ಉದ್ದೇಶಕ್ಕಾಗಿ ಅಲೆಜ್ ಮಾಡಿದ್ರು? ಹಾಗಾದ್ರೆ ಇದರಲ್ಲಿ ನೇರವಾಗಿ ಅವರು ರಾಜಕಾರಣ ಮಾಡ್ಲಿಕ್ಕೋಸ್ಕರ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರೇ ತೋರಿಸಿಕೊಟ್ಟಿದ್ದಾರೆ. ಒಂದು ವೇಳೆ ಅವರಿಗೆ ನಿಜವಾಗ್ಲೂ ದುಷ್ಕರ್ಮಿಗಳನ್ನು ಅಥವಾ ಅದರ ಹಿಂದೆ ಇರುವಂತಹ ದೊಡ್ಡ ಪಡೆ ಅಥವಾ ಅದರ ಹಿಂದೆ ಇರುವಂತಹ ಬೇರೆ ಬೇರೆ ಶಕ್ತಿಗಳ ವಿಷಯ, ಅದರ ಬಗ್ಗೆ ಸಂಕ್ಷಿಪ್ತವಾದಂತಹ ತನಿಖೆಗೆ ಅವರು ಆಗ್ರಹ ಪಡಿಸುವುದೇ ಆಗಿದ್ದಲ್ಲಿ, ಅವರಿಗೆ ಯಾರ ಮೇಲೆ ಅನುಮಾನ ಇದ್ರೂ ಕೂಡ ಅವರು ನೇರವಾಗಿ ಪೊಲೀಸರಿಗೆ ಅದರ ಮಾಹಿತಿ ಕೊಡ್ಬೇಕಿತ್ತು. 1 ಗಂಟೆ ಅವರು ಬೆಳಿಗ್ಗೆ ಬಂದು ಮಾಹಿತಿ ಕೊಡ್ತಾರೆ, ಮಧ್ಯಾಹ್ನ ನಾನು ಕೊಟ್ಟಿದ್ರಲ್ಲಿ ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು ಅಂತ. ಈ ನೋಡಿ, ಇದೊಂದು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂತವರಿಗೆ ಶೋಭೆ ತರುವಂತ ಕೆಲಸ ಅಲ್ಲ. ಅವರಿಗೆ ಈ ವಿಚಾರ ಗೊತ್ತಾಗಬೇಕಾಗಿರುವಂತದ್ದು. JDS ಪಕ್ಷ ಇದರಲ್ಲಿ ನಿಸ್ಸೀಮರು. ಓಕೆ, ಎಸ್ ಪ್ರವೀಣ್, ಹಾಗಾದ್ರೆ ಹೇಳಬೇಕು ಅಂತ ಹೇಳಿದ್ರು ಅಂತ ಅನಿಸ್ತಾ ಉಂಟು, ಅಥವಾ ನಿಮ್ಗೆ ಕೂಡ ಒಂದು ಲೈಮ್ ಲೈಟ್ಗೆ ಬರಬೇಕಿತ್ತು ಕರಾವಳಿಯಲ್ಲಿ, ಅದಕ್ಕಾಗಿ ನೀವು ಹೇಳಬೇಕಾಗಿತ್ತು? ಪ್ರಪ್ರಥಮವಾಗಿ ಮಿತ್ರರು ಹೇಳಿದ್ದಾರೆ JDS ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಸ್ತಿತ್ವವೇ ಇಲ್ಲ ಅಂತ. ದಯವಿಟ್ಟು ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಮ್ಮಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಅರಸಿನಮಕ್ಕಿ ಪಂಚಾಯತ್ ಇದೆ, ಅದೇ ರೀತಿ ಸಂಪೂರ್ಣ ಜನತಾದಳದಿದೆ. ಇಂಥ ಅಸ್ತಿತ್ವ ಇನ್ನೊಂದಷ್ಟು ನಾನು ಉದಾಹರಣೆ ಕೊಡ್ತೇನೆ, ಅಸ್ತಿತ್ವದಲ್ಲಿ ಇಲ್ಲ ಅಂತ ದಯವಿಟ್ಟು ಹೇಳಬೇಡಿ. ತಾವು ಬೇಕಿದ್ರೆ ಆ ಮಾಹಿತಿಯನ್ನ ಪಡ್ಕೊಂಡು ದಯವಿಟ್ಟು ವಿಚಾರಗಳನ್ನು ಮಂಡಿಸಿ. ಶಾಸಕರು ಇಲ್ಲ ಅಂತ ಹೇಳಿದ್ದು ಅಂತ ಅನ್ಕೊಳ್ಬಹುದು. ಇಲ್ಲ, ಹಾಗೆ ಹೇಳಿದ್ರೆ ನಾನು ಮತ್ತೆ ಬರ್ತೇನೆ. ಕುಮಾರಸ್ವಾಮಿ ಅವರು ಇಂಥ ಹೇಳಿಕೆ ಕೊಡುವಾಗ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿಕೆ ಕೊಟ್ಟಿದ್ದಾರೆ?
ಕಾರ್ಪೊರೇಟರ್ ಒಬ್ಬರ ಮಹಾನಗರ ಪಾಲಿಕೆ ಸದಸ್ಯರೊಬ್ಬರ ಕೈವಾಡ ಇದರಲ್ಲಿ ಇದೆ ಅನ್ನತಕ್ಕಂತ ವಿಚಾರ ಹೇಳಿದ್ದಾರೆ. ಇದನ್ನ ಪೊಲೀಸರು ತನಿಖೆ ಮಾಡಬೇಕಾದ್ದು. ಆ ಹೇಳಿಕೆ ಬಂದ್ರೆ ಇವತ್ತು ಕುಮಾರಸ್ವಾಮಿ ಅವರು ಜವಾಬ್ದಾರಿಯುತವಾಗಿ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಬ್ರು ಹೇಳಿಕೆ ಕೊಟ್ಟರು ಆ ಕೆಲಸ ಹೌದು ಅಲ್ಲ ಅನ್ನತಕ್ಕಂಥದ್ದು ಮಾಹಿತಿ ಬೇಕಿದ್ರೆ ಪೊಲೀಸ್ನವ್ರು ಕೇಳ್ತಾರೆ, ಅವ್ರು ಮಾಹಿತಿ ಕೊಡ್ತಾರೆ. ಎಲ್ಲಿಂದ ಯಾವ ರೀತಿಯಲ್ಲಿ ಆ ಮಾಹಿತಿ ಬಂತು ಅನ್ನತಕ್ಕಂಥದ್ದನ್ನು ಕೊಡ್ತಾರೆ. ಜೆಡಿಎಸ್ ನಂಬ್ತಾ ಉಂಟು ಅದರಲ್ಲಿ ಅದು ಏನು ಅದರಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ತಿರುಗಿ ಬೇರೆ ವಿಚಾರ ಹೇಳಿದ್ದಾರೆ, ಹೇಳಿಕೆಯನ್ನ ತಿರುಚಿದ್ದಾರೆ ಅಂತ ಹೇಳ್ತಾರೆ. ಅದು ಖಂಡಿತ ಇಲ್ಲ. ಅವರು ಅವತ್ತು ಏನು ಹೇಳಿದ್ದಾರೆ ಅದೇ ಮಾತಿಗೆ ಈಗಲೂ ಅವರು ಬದ್ಧರಾಗಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು ಮಹಾನಗರ ಪಾಲಿಕೆ ಸದಸ್ಯರೊಬ್ಬರ ಕೈವಾಡ ಈ ಕೊಲೆ ಪ್ರಕರಣದಲ್ಲಿ ಇದೆ ಅಂತ. ಇದು ಹೇಳಿದ ಕೂಡಲೇ ಯಾರೋ ಅದನ್ನು ಮಾಡಿದವರು ಅದಕ್ಕೆ ಹೊಣೆ ಹಾಕ್ತಾರೆ. ಯಾರೋ ಕುಂಬಳಕಾಯಿ ಕಳ್ಳನಾಗಿ ಹೆಗಲು ಒರೆಸುವಂತ ಕೆಲಸ ಯಾಕೆ ಮಾಡಬೇಕು? ಮಾಹಿತಿ ಇರಬಹುದು ಅಂತ ನಿಮ್ಗೆ ಈಗಲೂ ಖಂಡಿತ ಇದೆ. ಅದವರನ್ನ ಕೇಳಿಕೊಂಡ್ರೆ ಅವರನ್ನ ಮಾತಾಡಿದ್ರು ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗಲ್ ಮುಟ್ಟಿ ಯಾಕೆ ನೋಡ್ತೀರಿ ಬಿಜೆಪಿ ಅವರನ್ನ ನಿಮ್ಗೆ ಯಾಕೆ ಅನಿಸ್ತು? ಅವರು ಸ್ಥಳೀಯ ಪಾಲಿಕೆ ಕಾರ್ಪೊರೇಟರ್ ಅಂತ ಹೇಳಿದ ಕೂಡಲೇ ನೀವು ಅದನ್ನು ನಿಮ್ಗೆ ತಂದುಕೊಳ್ಳಿಕ್ಕೆ ಜವಾಬ್ದಾರಿಯುತ ಅಪೋಸಿಷನ್ ಪಾರ್ಟಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಸದರು ಇದ್ದಾರೆ, ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ವಿಧಾನ ಸಭೆಯ ಸದಸ್ಯರು ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಕ್ಯಾಂಡಿಡೇಟ್ ಅನ್ನು ಹಾಕದೆ ಇವತ್ತು ಯಾವ ಪಕ್ಷದ ಕಾರ್ಯಕರ್ತರು ಮರ್ಡರ್ ಅಲ್ಲಿ ಫಿಕ್ಸ್ ಆಗಿದ್ದಾರ ಆ ಮರ್ಡರ್ ಮಾಡಿದಂತಹ ಕಾರ್ಯಕರ್ತರು ಇರುವಂತಹ ಪಕ್ಷದ ಒಟ್ಟಿಗೆ ಅಲಯನ್ಸ್ ಅನ್ನು ಮಾಡಿಕೊಂಡದ್ದು ಜೆಡಿಎಸ್ ಪಕ್ಷ. 2014ನೆಯ ಲೋಕಸಭೆಯ ಚುನಾವಣೆಯಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಇಲ್ಲಿತ್ತ? ಅಲ್ಲ, ಈಗ ನಾನು ಹೇಳ್ತಾ ಇರುವಂತದ್ದು ಈ ವಿಷಯಕ್ಕೆ ತಗೊಳ್ಳಿ, ಈ ವಿಷಯ ತಗೊಳ್ಳಿ. ಅಲ್ಲಿ ಎಲ್ಲೆಲ್ಲಿ ಅಸ್ತಿತ್ವ ಇರ್ತದೆ ಅಲ್ಲಿ ಹಾಕ್ತೇವೆ. ಇಲ್ಲಿ ಇವರ ವಿಚಾರ ಏನಿದೆ ಅಂತ ಹೇಳಿದ್ರೆ, ನೀವು ಹೇಳೋದು ಎಸ್ಡಿಪಿಐ ಮತ್ತು ಜೆಡಿಎಸ್ ಒಂದೇ ನಾಣ್ಯದ ಎರಡು ಮುಖಗಳು. ಇವತ್ತು ಇಲ್ಲಿ ಜೆಡಿಎಸ್ಗೆ ಅಸ್ತಿತ್ವ ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು SDPI ಅನ್ನುವಂತ ಒಂದು ಕೋಮುವಾದಿ ಪಕ್ಷ ಇವತ್ತು ಇಸ್ಲಾಮಿಕ್ ಜಿಹಾದಿ ಕಾರ್ಯಕರ್ತರನ್ನು ಇಟ್ಕೊಂಡು ಏನು ಇಲ್ಲಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ, ರಕ್ಷಣೆ ಮಾಡ್ಲಿಕ್ಕೋಸ್ಕರ ಇವತ್ತು ಜೆಡಿಎಸ್ ನಿಂತಿರುವಂತದ್ದು ಈ ರಾಜ್ಯದ ದುರಂತ. ಅದರಲ್ಲೂ ಇವರಿಗೆ ಏನಾದ್ರೂ ಇವರಲ್ಲಿ ಸಾಕ್ಷಿ ಇರ್ತಿದ್ರೆ ಇವ್ರು ಯಾಕೆ ಯೂಟರ್ನ್ ಹೊಡಿತಿದ್ರು? ಯೂಟರ್ನ್ ನೀವು ನೋಡಿ ಅವ್ರ ವಿಚಾರ. ಇನ್ನೊಂದು ಕೇಳಿ, ನೀವು ಮಾತಾಡುವಾಗ ಮಾತಾಡ್ಲಿಲ್ಲ. ನೀವು ಸ್ವಲ್ಪ ಚಿಕ್ಕದಾಗ ಅವ್ರು ಹೇಳ್ತಾರೆ ಮತ್ತೆ ಮಾತ್ರ ಬರ್ತೀನಿ ಹೇಳಿ ವಿಕಾಸ್ ಅವರು. SDPI ಅನ್ನು ರಕ್ಷಣೆ ಮಾಡುವಂತ ಕೆಲಸ ಇವತ್ತು ಜೆಡಿಎಸ್ ಕೈ ಹಾಕಿರುವಂತದ್ದು. ಇದು ನೋಡಿ ಇವತ್ತು ಅಸ್ತಿತ್ವ ಇಲ್ಲುವಂತದನ್ನ ಇಲ್ಲ ಅನ್ನುವಂಥದ್ದನ್ನು ನಿರೂಪಿಸುತ್ತದೆ. ಕುಮಾರಸ್ವಾಮಿ ಅವರಿಗೆ ಏನಾದ್ರೂ ನೈತಿಕತೆ ಇದ್ದಿದ್ರೆ ಅವರು ಡಾಕ್ಯುಮೆಂಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಇವತ್ತು ಯಾವುದೇ ಡಾಕ್ಯುಮೆಂಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡಿದೆ ನೋಡಿ, ಎಲ್ಲದಕ್ಕಿಂತ ಮಿಗಿಲಾಗಿ ಮಾಧ್ಯಮದ ಅವ್ರು ನೋಡಿ ಇಲಾಖೆಯವರ ಮುಂದೆ ಮಾಡಬೇಕಿತ್ತು. ಅವರೇನಾದ್ರೂ ಇರ್ತಿದ್ರೆ ಮಾಧ್ಯಮದ ಮುಂದೆ ಬರುವಂತದ್ದು ಯಾವಾಗ? ಇವರಲ್ಲಿ ಇವರ ವ್ಯವಸ್ಥೆಗಳಲ್ಲಿ ಸತ್ಯಾಂಶ ಇದ್ರೆ ಬರಬೇಕು. ಏನು ಸತ್ಯಾಂಶ ಇಲ್ಲ. ದಾಖಲೆ ಇಲ್ಲದೆ ನೀವು ಸುಮ್ಮನೆ ಆರೋಪ ಯಾಕೆ ಮಾಡ್ತಾರೆ? ಮಾಹಿತಿ ಅದಕ್ಕೆ ಬೇಕಾದ ಆರೋಪ ಮಾಡುವಾಗ ಅದಕ್ಕೆ ಬೇಕಾದಂತ ಮಾಹಿತಿ ಕುಮಾರಸ್ವಾಮಿ ಅವರ ಹತ್ರ ಇರಬಹುದು ಅಲ್ಲ. ನೀವು ಜೆಡಿಎಸ್ ವಕ್ತಾರರ ಕೂತ್ತೀರಿ, ಸ್ವಾಮಿ ಅದು ನೀವು ಹೇಳಬೇಕಾದಿಲ್ಲ. ಅವರು ಯಾವ ಇಲಾಖೆಯವರು ಅದಕ್ಕೆ ಸಂಬಂಧಪಟ್ಟಿದ್ದಾರೆ ಅಲ್ಲಲ್ಲ ಇದ್ರೆ ನಮ್ಮಲ್ಲಿ ಡಾಕ್ಯುಮೆಂಟ್ ಉಂಟು, ನಾಳೆ ಇದೆ ಅಂತ ಅವ್ರು ಹೇಳ್ತಾರೆ. ಅಲ್ಲ, ನೀವು ಹೇಳ್ತಾರೆ ಕೊಡ್ತಾರೆ. ನೀವು ನೋಡಿ ಇಲಾಖೆ ಪರವಾಗಿ ಕೂತಿದ್ದೀರಲ್ಲ, ಕುಮಾರಸ್ವಾಮಿ ಅವರಲ್ಲಿ ಡಾಕ್ಯುಮೆಂಟ್ ಉಂಟು, ನಾಳೆ ಕೊಡ್ತಾರೆ ಅಂತ ನೀವು ಹೇಳಿ. ಹೇಳಿ ಸ್ವಾಮಿ ಏನು ಇದು
ಇಂತಹದೊಂದು ಇಶ್ಯೂ ತಕೊಂಡು ನಿಮ್ಮ ಮಾನನಷ್ಟ ಮೊಕದ್ದಮೆ ಹೂಡುವಂತದ್ದು ಅಭ್ಯಾಸ ಆಗಿದೆ. ಯಾವ ಅಭ್ಯಾಸ? ನಿಮ್ಮ ಕುಮಾರಸ್ವಾಮಿ ಅವರಿಗೆ ಹೇಳ್ತೇನೆ ಅಭ್ಯಾಸ ಆಗಿರುವಂತದ್ದು. ಅಲ್ಲ ನಿಮ್ಮ ರಾಜ್ಯಾಧ್ಯಕ್ಷರಿಗೆ ಅದು ಹೇಳಿದ್ರೆ ನೀವು ಇವತ್ತಿನ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು. ನೀವು ಅಲ್ಲಲ್ಲ ಅದನ್ನು ಹೇಳಿದ್ರೆ ನೀವು ಅದಕ್ಕೆ ನಾನು ಉತ್ತರ ಕೊಡಬೇಕು. ಸರಿ, ಒಂದು ಕರೆ ಸ್ವೀಕರಿಸಿ ಬರ್ತೇನೆ, ನಿಮ್ಮ ಹತ್ರ ಬರ್ತೇವೆ. ಹಲೋ, ನಮಸ್ಕಾರ. ಹಲೋ ಹಲೋ ಹಲೋ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಹೇಳಿ ಸರ್. ಈಗ ಕುಮಾರಸ್ವಾಮಿ ಅವರು ಏನು ಹಿಟ್ ಅಂಡ್ ರನ್ ಮಾಡಿದ್ದಾರೆ ಅಂತ. ಸ್ವಾಮಿ, ಬೇಕಾದಷ್ಟು ನಾವು ದಾಖಲೆಗಳನ್ನ ಕೊಡ್ತೇವೆ, ಒಂದಲ್ಲ ಎರಡಲ್ಲ. ಈ ಯಾರು ಕಲ್ಲಪ್ಪ ಹಂಡಿಬಾಗ್ ಪ್ರಕರಣದಲ್ಲಿ ಅದನ್ನು ಹಿಟ್ ಅಂಡ್ ರನ್ ಯಾಕೆ ಹೇಳಿದ್ರಿ? ಹಿಟ್ ಅಂಡ್ ರನ್ ಯಾಕೆ ಹೇಳ್ತೀರಿ? ಅಲ್ಲ, ನೀವು ಹೇಳ್ತಾ ಇದ್ರಿ ನಾವು ಸಮರ್ಥನೆ ಕೊಡಬೇಕು, ನಾವು ಸಮರ್ಥನೆ ಕೊಡಬೇಕು. ನೋಡಿ, ಒಂದಲ್ಲ, ದೀಪಕ್ ರಾವ್ ಹಗರಣದಲ್ಲಿ ಅದು ಕೊಟ್ಟಿದ್ದಾರೆ, ಅದು ಕೊಡ್ತಾರೆ. ಪೊಲೀಸ್ನವರು ಕೇಳಬೇಕು, ಕೊಡ್ತಾರೆ. ಪೊಲೀಸ್ನವರು ಇದು ನೋಡಿ, ಮತ್ತೆ ಪೊಲೀಸ್ನವರು ಕೇಳದೆ ಹೋಗಿ ಕೊಡ್ಲಿಕ್ಕೆ ಮುಖ್ಯಮಂತ್ರಿ ಆಗಿದ್ದವರು ಅವ್ರು ಹೋಗಿ ಕೊಡುವ ಅವಶ್ಯಕತೆ ಇಲ್ಲ. ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳುವಾಗ ಅದಕ್ಕೆ ಬೇಕಾದ ಮಾಹಿತಿ ಪೊಲೀಸ್ನವರು ತಿಳ್ಕೊಳ್ತಾರೆ, ಸಾಮಾನ್ಯರಿದ್ರು ಅದನ್ನ ತಿಳ್ಕೊಳ್ತಾರೆ. ಒಂದು ಅಲ್ಲಲ್ಲ, ವಿಚಾರ ಹೇಳುವ. ನೀವು ಹಿಟ್ ಅಂಡ್ ರನ್ ಹೇಳಿದ್ರಿ, ಅದು ಈ ಗಣಪತಿ ಡಿಎಸ್ಪಿ ಕೊಲೆ ಪ್ರಕರಣದಲ್ಲಿ ಈ ವಿಚಾರ ಮಾತಾಡಿ ಗಣಪತಿ ಅವರ ಪ್ರಕರಣಕ್ಕೆ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಿಗೆ ಈ ಮಾತನ್ನು ಹೇಳಬೇಕಿತ್ತು. ಬೇರೆಯವರ ಬಗ್ಗೆ ಬೊಟ್ಟು ಮಾಡುವ ಮೊದಲು ನೀವು ಸತ್ಯಾಂಶವನ್ನು ಇವತ್ತಿನವರೆಗೆ ಅವರ ಮಾತಿಗೆ ಪೊಲೀಸ್ ಇವರಿಗೆ ನೈತಿಕತೆ ಇದ್ರೆ ಕೊಡಬೇಕು, ಇಲ್ಲದಿದ್ರೆ ಕೊಡುವ ಅಗತ್ಯ ಮತ್ತೆ ಹೇಳುವ ಅಗತ್ಯ. ಪಂಚಾಯತ್ ರಾಜ್ ಇಲಾಖೆಯ ಒಂದು ನಿಮಿಷ, ಪಂಚಾಯತ್ ರಾಜ್ ಇಲಾಖೆಯ ಬಹಳ ದೊಡ್ಡ 560 ಕೋಟಿ ರೂಪಾಯಿ ಹಗರಣ ಆಯ್ತು ಇಲ್ಲಿ ಬ್ಯಾಂಕ್ ಅಲ್ಲಿ. ಇದೇ ಸುರತ್ಕಲ್ಲಿಂದ ಬಂದಂತ ವಿಚಾರ ಇದು, ಸುರತ್ಕಲ್ ಬ್ರಾಂಚ್ ಇಂದ. ಆಗ ಮಾಹಿತಿ ಕೊಟ್ಟವರು ಯಾರು? ನಿಮ್ಮಲ್ಲಿ ವಿಕಾಸ್ ಅವರು ಒಂದು ನಿಮಿಷ. ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬನ ಮೇಲೆ ಆರೋಪ ಹಾಕುವಾಗ ಇದು ರಾಜಕೀಯದಲ್ಲಿ ಈಗ ಕುಮಾರಸ್ವಾಮಿ ಅವರು ಮೊದಲು ಹೇಳಿದ್ದು ಒಬ್ಬ ಸ್ಥಳೀಯ ಕಾರ್ಪೊರೇಟರ್ ಇದ್ದಾರೆ ಅಂತ ಹೇಳಿ. ಸೊ ಕುಮಾರಸ್ವಾಮಿ ಹೇಳಿ ತಪ್ಪು ಅಂತೇಳಿ ಯಾರಾದ್ರೂ ಒಬ್ರು ಕೇಸ್ ಮಾಡ್ಲೇಬೇಕು. ಹಾಗೆ ಅವರ ನೈತಿಕತೆ ಕೂಡ ನೀವು ಅದನ್ನು ಪ್ರಶ್ನಿಸ್ತೀರಾ ಅಂತಾದ್ರೆ ಹಾಗಾದ್ರೆ ನೀವು ಮಾಡಿ ತಪ್ಪು ಹೇಳುದು ತಪ್ಪು ಅಂತ ಅನಿಸ್ತಾ ಕುಮಾರಸ್ವಾಮಿ ಅವರ ಮೇಲೆ ಕೇಸೇ ಹಾಕುದು ಸರಿ ಅಲ್ಲ, ಯಾಕಂದ್ರೆ ಮಾಡಿದವನು ಕೂಡ ಸರಿ ಇಲ್ಲ ಅಂತ. ಯಾವ ವಿಚಾರಕ್ಕೆ ಹಾಕ್ಬೇಕು? ಅವ್ರದ್ದು ಆರೋಪ ಮಾಡಿದ್ದು ಅಲ್ಲ ಅಂತ ಸಾಬೀತಾಗ್ಲಿ. ಈಗ ನಿಮ್ಮ ಇವ್ರು ಹೇಳಿದಂತ ಸಂಸತ್ ಸದಸ್ಯರು ಉಳ್ಳಾಲದಲ್ಲಿ ಒಂದು ಇಶ್ಯೂನಲ್ಲಿ ಹೇಳಿದ್ರು, ಸ್ವತಃ ಆ ಹುಡುಗನ ತಂಗಿಯ ಕೊಲೆ ಮಾಡಿ ಅಲ್ಲಿ ಹೋಗಿ ನೀವು ಜಿಲ್ಲೆಗೆ ವಿಚಾರ ಗೊತ್ತಾದ ನಂತರ ವಿಷಾದ ವ್ಯಕ್ತಪಡಿಸಿದ್ರ? ಇಲ್ಲ. ಇವತ್ತು ಕುಮಾರಸ್ವಾಮಿ ಹೇಳಿದ್ದಾರೆ, ಹೇಳ್ತಾರಲ್ಲ ಅದನ್ನ ಕುಮಾರಸ್ವಾಮಿ ಪೊಲೀಸ್ನವರು ಅವರು ಓಪನ್ ಗುಟ್ಟಿನಲ್ಲಿ ಹೇಳಿಲ್ಲ, ಓಪನ್ ಮಾಧ್ಯಮದ ಹೇಳಿದ್ದಾರೆ. ಪೊಲೀಸ್ನವರು ಹೋಗಿ ಅಪ್ರೋಚ್ ಆಗಬೇಕು, ನಿಮ್ಮ ಹತ್ರ ಏನ್ ಮಾಹಿತಿ ಇದೆ ಕೊಡಿ ಕೊಡ್ತಾರೆ. ನೀವು ಕುಮಾರಸ್ವಾಮಿ ಅವರು ದಾಖಲೆ ಕೊಡ್ಲಿಲ್ಲದಿದ್ರೆ ಅವರು ರಾಜ್ಯದ ಬಹಿರಂಗ ಕ್ಷಮೆಯನ್ನು ಯಾಚನೆ ಮಾಡ್ತಾರ? ನೀವ್ ಹೇಳ್ಬೇಕು. ಈಗ ನಾನ್ ಕೇಳ್ತಾ ಇರೋದು, ಆರೋಪ ಮಾಡಿರೋ ವಿಚಾರ ಅವರು ಪೊಲೀಸ್ನವರಿಗೆ ಅದರ ಬಗ್ಗೆ ಮಾಹಿತಿ ಅವರು ಕೊಡ್ತಾರೆ, ಪೊಲೀಸ್ನವರು ಕೇಳಬೇಕು, ಅವರಿಗೆ ಅನುಕೂಲ ಆಗ್ತದೆ. ಬಿಟ್ರೆ ಇದರಿಂದಾಗಿ ಯಾಕೆ ತಗೊಳ್ಬೇಕು? ಇದನ್ನ ನಾನು ಹೇಳುದು ಇಷ್ಟೇ. ಹೌದಂತಾದ್ರೆ ಈಗ ಯಾರೋ ಒಬ್ರು ಕಾರ್ಪೊರೇಟರ್ ಕೂಗಿ ಹೇಳ್ತಾ ಇದ್ರು, ನೀವು ಅವರಿಗೆ ಕೂಗಿ ಹೇಳುವಂತ ವಿಷಯ ಇಲ್ಲ. ಅವ್ರು ಅಲ್ಲ ಅಂತ ಆದ್ರೆ ಡಾಕ್ಯುಮೆಂಟ್ ಯಾವಾಗ ರಿಲೀಸ್ ಮಾಡ್ತೀರಿ? ನೀವು ಈ ಡಾಕ್ಯುಮೆಂಟ್ ರಿಲೀಸ್ ಮಾಡಿ ನಂತರ ಕೂತ್ಕೊಂಡು ಮಾತಾಡುವ. ಇಲ್ಲದಿದ್ರೆ ನೀವು ರಾಜ್ಯದ ಜನರ ಅಲ್ಲ, ನೀವು ಮಾಡುವವರಿಗೆ ಮಾಡಿ, ನೀವು ಮಾಡಿ ಪೊಲೀಸ್ನವರಿಗೆ. ನೀವು ಕೊಡದೆ ನೀವು ಯಾಕೆ ಪಬ್ಲಿಕ್ ನೀವು ಸಂದೇಶ ತಪ್ಪು ಕಳಿಸ್ತೀರಿ? ಈಗ ಕೆಲಸ ಮಾಡಿ ಅಲ್ಲ ಇದು ಅಂತಲ್ಲ, ರಕ್ಷಿಸಿ ಆ ಮುಖಾಂತರ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳಬೇಕು ಅನ್ನುವಂತ ಈ ಜಿಲ್ಲೆಯಲ್ಲಿ ರಾಜಕೀಯ ಬೇಳೆ ಬೇಯಿಸುವುದು ಯಾರು ಅಂತ ಗೊತ್ತಾಗಿದೆ. ಹಿಂದೂ ನೀವು
ಇಲ್ಲ ಅದರ ಬಗ್ಗೆ ಗಲಾಟೆ ನಮಗೆ ಮಾಡ್ತೀವಿ. ಗೊತ್ತಿದೆ. ಮುಸ್ಲಿಂ ಯಾರು ಅಸ್ತಿತ್ವ ಸಾಫ್ಟ್ ಕಾರ್ನರ್ ನಮ್ಮ ಸಾಫ್ಟ್ ಹಿಂದುತ್ವದ ಕಾಂಗ್ರೆಸ್ ಜನತಾದಳ ಯಾವತ್ತು ಯಾವ ಹೆಣವನ್ನು ಇಟ್ಟುಕೊಂಡು ರಾಜಕೀಯ ಮಾಡಲಿಲ್ಲ. ನೀವು ಮಾಡಿರುವಂತ ಹಾಗಾದ್ರೆ ಅವರು ಸಪೋರ್ಟ್ ಬಂಧನ ಆಗಿರುವಂತಹ ಕಾರ್ಯಕರ್ತರು ಮೇಲ್ನೋಟಕ್ಕೆ PFI SDPI ನ ಕಾರ್ಯಕರ್ತರು ಅನ್ನುವಂಥದ್ದು ಇವತ್ತು ವರದಿಯಾಗಿದೆ. ಅದಕ್ಕೆ ಅವರು ನಿಷ್ಪಕ್ಷಪಾತವಾದಂತಹ ತನಿಖೆ ಮಾಡ್ಲಿಕ್ಕೆ ಪೊಲೀಸ್ ಇಲಾಖೆಗೆ ಇವರು ಬಿಡಬೇಕು, ಇವರು ಅದನ್ನು ಬಿಡ್ತಾ ಇಲ್ಲ. ನಿಮ್ಮ ತಾಳ್ಮೆಯಿಂದ ಇರಿ ಇವ್ರೆ, ನಾನು ಹೇಳ್ತಾ ಇದ್ದೇನೆ, ನಿಷ್ಪಕ್ಷಪಾತವಾದ ತನಿಖೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಇದ್ರಲ್ಲಿ ಇವರ ನೆಕ್ಸಸ್ ಹೇಗಿದೆ ಅಂತ ಹೇಳಿದ್ರೆ, ಮೊಯ್ದೀನ್ ಬಾವ ಅಲ್ಲಿನ ಶಾಸಕರ ಸಹೋದರರು, ಇವರ ಪಕ್ಷದ ನೇತಾರರು. ಸ್ವಾಮಿ, ಇದು ಯಾವ ರೀತಿ ನಮ್ಮ ಪಕ್ಷದಲ್ಲಿ ಅವರು ಸಹೋದರರಿದ್ದಾರೆ, ಅವರು ಜಾತ್ಯತೀತ ನಮ್ಮ ಪಕ್ಷದಲ್ಲಿ ಇದ್ದಾರೆ, ಒಳ್ಳೆಯ ವ್ಯಕ್ತಿಯಾಗಿ ಒಳ್ಳೆಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಎಷ್ಟು ಜನ ನಿಮ್ಮ ಪಕ್ಷದಲ್ಲಿ ಎಷ್ಟು ಜನ ಸಹೋದರರು ಒಟ್ಟಿಗೆ ಬೇರೆ ಬೇರೆ ಪಕ್ಷದಲ್ಲಿ ಇಲ್ಲ. ವಸಂತಂಗಿಯವರು ಬಿಜೆಪಿಯಲ್ಲಿ ಇದ್ರು, ಅವರು ಜನತಾದಳ ಬಂದ್ರು, ಪ್ರಭಾಕರ್ ಬೆಂಗಳೂರು ಬಿಜೆಪಿಯಲ್ಲಿ ಇಲ್ಲಿಲ್ವಾ? ಅದು ಸಹೋದರ ಪ್ರವೀಣ್ರೆ, JDS ಸೂಟ್ ಕೇಸ್ ಪಕ್ಷ ಅಂತ ಹೇಳಿರುವಂತದ್ದು ಯಾರು? ನಾನು ಹೇಳಲಿಲ್ಲ, ಬಿಜೆಪಿ ಅವರು. ಅದರ ಅವಶ್ಯಕತೆ ಇದೆಯಾ? JDS ಸೂಟ್ ಕೇಸ್ ಪಕ್ಷ ಅನ್ನುವಂಥದ್ದು ಅಲ್ಲಲ್ಲ, ಅದರ ಇಲ್ಲಿ ಅವಶ್ಯಕತೆ ಇದೆಯಾ? ಖುದ್ದು ರೇವಣ್ಣ ಅವರ ಮಗ ಹೇಳಿರುವಂತದ್ದು. ಕಳೆದ MLC ಚುನಾವಣೆಯಲ್ಲಿ ನೀವು ಸೂಟ್ ಕೇಸ್ ಬಿಚ್ಚಿದ್ದೀರಿ, ಇಲ್ಲ ಅಂತ ಹೇಳಿಕ್ಕಿಲ್ಲ. ವಿಷಾಂತರ ಆಗ್ತಾ ಇಲ್ಲ. ಈ ಸೂಟ್ ಕೇಸ್ಗಳು ಮೊಯ್ದೀನ್ ಬಾವಾರವರ ಸಹೋದರರಿಂದ ಅಲ್ಲಿಗೆ ಎಷ್ಟು ಹೋಗಿದೆ, ಅದರ ಋಣ ಈ ಮುಖಾಂತರ ಸಂದಾಯ ಮಾಡ್ತಾ ಇದ್ದಾರಾ? ನಿಮಗೆ ಬೇಕಿದ್ರೆ ಕೇಳಿ, ಅವ್ರು ನಮಗೆ ಕೊಟ್ಟಾರು, ನಿಮ್ಮ ಹತ್ರ ಬಹಳಷ್ಟು ಜನ ಬಿಲ್ಡರ್ ಇದ್ದಾರೆ. ಕೇಳಿ ನೀವು, ದಯಮಾಡಿ ನೀವು ಕೇಳಿ. ಅಂತ ಆರೋಪ ಪಕ್ಷದ ಮೇಲೆ ಮಾಡುವಂತ ಅವರಿಗೆ ನೀವು ಯಾರು ಈ ರೀತಿ ಅವರು ರಾಜ್ಯಸಭೆ ನೀಚ ರಾಜಕಾರಣವನ್ನು ಮಾಡ್ತಾ ಇವತ್ತು ಈ ರೀತಿ ರಾಜ್ಯಸಭೆಗೆ ಸ್ಪರ್ಧಿಸುವಾಗ ಯಾರೆಲ್ಲ ಏನು ಮಾಡಿದ್ದಾರೆ ಗೊತ್ತುಂಟು. ನೀವು ಪ್ರವೀಣ್ರೆ, ನೀವು ಒಂದು ತಿಳ್ಕೊಳ್ಬೇಕು, ನಿಮ್ಮನ್ನು ಇವತ್ತು ಮುಸಲ್ಮಾನರು ಕೂಡ ತಿರಸ್ಕಾರ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈ ರೀತಿಯ ನೀಚ ನಿಮ್ಮ ರಾಷ್ಟ್ರಾಧ್ಯಕ್ಷರಲ್ಲಿ ನಿನ್ನೆ ಯಾರ್ಯಾರು ಏನೇನು ಜನಜನಗಳ ಪುಟ್ಟ ವಿರಾಮದ ಬಳಿಕ ನಾವು ಈ ಆರೋಪಗಳು, ಪ್ರತಿ ಆರೋಪಗಳು ಮತ್ತು ಮಾನಷ್ಟ ಮೊಕದ್ದಮೆಗಳು ಈ ಬಗ್ಗೆ ಚರ್ಚೆ ಮುಂದುವರಿಸ್ತೇವೆ. ಒಂದು ಪುಟ್ಟ ವಿರಾಮದ ಬಳಿಕ. ಡೈಲಿ ಡೇ ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಮತ್ತು ಡಬಲ್ ಸ್ಟಾರ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮೇಲೆ ಡಾಕ್ಟರ್ ಭರತ್ ಶೆಟ್ಟಿ ಅವರು 1 ಕೋಟಿ ರೂಪಾಯಿನ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದಾರೆ. ಸೊ ಪ್ರವೀಣೇಂದ್ರ ಅವರೇ, ಹಾಗಾದರೆ ಅವರು ಅಷ್ಟು ದೊಡ್ಡ ಅಂದರೆ ಮಾನನಷ್ಟ ಮೊಕದ್ದಮೆ ಅಮೌಂಟ್ ಬಿಡಿ, ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದಾರೆ ಅಂತಾದರೆ ಅವರಿಗೆ ಧೈರ್ಯ ಉಂಟು ನೀವು ಹೇಳಿದ್ದು ಸುಳ್ಳು ಅಂತೇಳಿ. ಹಾಗಾದರೆ ನೀವು ಇಷ್ಟೊಂದು ಆರೋಪ ಮಾಡಬೇಕು ಅಂತಾದ್ರೆ, ಒಬ್ಬ ಕಾರ್ಪೊರೇಟ್ ಇದ್ದಾರೆ ಅಂತ ಮಾಡಬೇಕು ಅಂತಾದ್ರೆ, ನಿಮ್ಗೆ ಏನೂ ಆರೋಪಗಳು ಅಂದ್ರೆ ಏನೂ ಸತ್ಯಗಳಿಲ್ಲದೆ ಒಂದು ಹೀಗೆ ಸಾಧ್ಯವೇ ಇಲ್ಲ. ಈಗ ಏನು ಅಂತ ಕೇಳಿದ್ರೆ, ಕುಮಾರಸ್ವಾಮಿ ಅವರು ಅದಕ್ಕೆ ಬೇಕಾದಂತ ಮಾಹಿತಿಯನ್ನ ಅವರು ಒದಗಿಸ್ತಾರೆ. ಸಂಬಂಧಪಟ್ಟ ಇಲಾಖೆಯವರು ಅವರಿಗೆ ಕೇಳಬೇಕು, ಕೇಳಿದ್ರೆ ಮಾಡ್ತಾರೆ. ಅದು ಇಲಾಖೆ ಮಾಡ್ತದೆ, ಆ ಕೆಲಸ ಇಲಾಖೆ ಮಾಡ್ತದೆ. ಈಗ ಯಾರೋ ಒಬ್ರು ಅದು ಆಗ್ಲಿಲ್ಲ ಅಥವಾ ಇವರು ಸುಳ್ಳು ಆರೋಪ ಮಾಡ್ತಾರೆ ಅಂತ ಗಲಾಟೆ ಮಾಡುವ ಅವಶ್ಯಕತೆ ಇರಲಿಲ್ಲ ಅಲ್ಲ. ಹೌದು ಅಲ್ಲ ಅಂತಾದ್ರೆ ಈಗ ಪ್ರತಿಯೊಂದಕ್ಕೂ ಇದೆ. ಈಗ ನಿನ್ನೆ ಭರತ್ ರಾಜ್ ಅನ್ನುವಂತ ಏನೋ ಒಂದು ಹುಯಿಲೆಬ್ಬಿಸಿದ. ಈಗ ಅಲ್ಲಿ ಕಮಿಷನರ್ ಹೋದ್ರು, ಅದು ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾಗಲೇ ಓಡಿದ. ಏನಾಯ್ತು? ಅವನ ಮೇಲೆ ಕುಮಾರಸ್ವಾಮಿ ಅವರಾಗ್ಲಿ ಇಡೀ ದೇಶದಲ್ಲಿ ಯಾರೇ ಒಬ್ಬ ಸುಳ್ಳು ವಿಚಾರವನ್ನ ಹೇಳಿದ್ರೆ ಅದರ ಬಗ್ಗೆ ಕೇಸ್ ಅದರ ನಂತರ ಆರೋಪ ಮಾಡಿದ್ದು ಇವರು ಹಾಕಿದ್ರೆ ಇವರು ಆರೋಪ ಮಾಡಿದ ಕೂಡಲೇ ಅದು ಏನಂತ ಇನ್ನು ನಾನು ಹೇಳಿದಲ್ಲ ಸ್ವಾಮಿ, ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ ನಿನ್ನೆ ಮಧ್ಯಾಹ್ನ? ಕುಮಾರಸ್ವಾಮಿ ಅವರ ಆರೋಪ ನನ್ನ ಏನು ಅಂತ ಆಗೋ ಮೊದಲೇ ನೋಡಿ, ಬಿಡಿ ಆಯ್ತು. ನೀವು ವಿಚಾರ ಮಂಡನೆ ಮಾಡಿದ್ರಲ್ಲ, ನಾನು ಹೇಳಿದಲ್ಲ. ಕುಮಾರಸ್ವಾಮಿ ಅವರು ನಿನ್ನೆ ಮಧ್ಯಾಹ್ನ ಏನ್ ಸ್ಟೇಟ್ಮೆಂಟ್ ಕೊಟ್ರು?
ನನ್ನ ಮಾಹಿತಿಯಲ್ಲಿ ಸುಳ್ಳು ಇದ್ದರೂ ಇರಬಹುದು ಅಂತ ಕೊಟ್ರು. ಏನಿದ್ರ ಅರ್ಥ? ನಾನು ಹೇಳಿದ್ನಾ? ಇವ್ರು ಈಗ ಏನ್ ಹೇಳ್ತಾ ಇದಾರೆ? ಈಗ ಅವ್ರು ಹೇಳಿದ್ದೇನು, ನೀವು ಎನ್ಕ್ವೈರಿ ಮಾಡಿ, ಸುಳ್ಳಿದ್ರು ಇರ್ಬೋದು, ಸತ್ಯ ಇದ್ರು ಇರ್ಬೋದು, ನೀವು ಎನ್ಕ್ವೈರಿ, ಇವರಲ್ಲಿ ಏನಿದೆ ಎನ್ಕ್ವೈರಿ ಮಾಡ್ಲಿ. ನೀವು ಹೇಗೆ ಹೇಳ್ತೀರಿ? ಹೇಳಿದವರು ಕುಮಾರಸ್ವಾಮಿ, ಏನಿಲ್ಲ ಅಂತ ಹೇಳುವ ಅಗತ್ಯ ಇಲ್ಲ. ಪೊಲೀಸ್ನವರು ತನಿಖೆ ಮಾಡ್ಲಿ, ಅವ್ರ ಹತ್ರ ಕೇಳಿ. ವಿಚಾರ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಸರಿಯಲ್ಲ. ಇಲ್ಲಿ ವಿಚಾರ ಇರುವಂತದ್ದು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಇಲ್ಲಿ 40ಕ್ಕಿಂತ ಮೇಲ್ಪಟ್ಟು ಶಾಸಕರಿರುವಂತಹ ಒಂದು ಜವಾಬ್ದಾರಿಯುತ ಅಪೋಸಿಷನ್ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿದ್ದುಕೊಂಡು ಆ ನೆಲೆಯಲ್ಲಿ ಅವರು ಸಣ್ಣ 1ನೇ ಕ್ಲಾಸಿನ ಮಕ್ಕಳ ಹಾಗೆ ಮಾಧ್ಯಮದ ಎದುರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಆದ್ರೆ ಅವರ ಪ್ರಬುದ್ಧತೆಯನ್ನು ನಾವು ಪ್ರಶ್ನಿಸಲೇಬೇಕಾಗ್ತದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ಪ್ರವೀಣ್ ಅವರೇ, ಒಂದು ವೇಳೆ ಈಗ ಅವರು ಸ್ಟೇಟ್ಮೆಂಟ್ ಕೊಟ್ರು, ಇವರು ಕೇಸ್ ಮಾಡಿರ್ಲಿಲ್ಲ ಅಂತ ಅನ್ಕೊಳ್ವಾ, ಮಾನನಷ್ಟ ಕೊಟ್ರು, ಜನ ಎಲ್ಲ ಕೇಳಿದ್ರು ಇರ್ಬಹುದು ಅಂತ ಜನ ಅನ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಯ್ತು. ಒಂದಿಷ್ಟು ಡ್ಯಾಮೇಜ್ ಆಯ್ತು ನಮ್ಮ ಕರಾವಳಿಗೆ. ನಂತರ ಅದು ಸುಳ್ಳು ಅಂತಾದ್ರೆ ಕುಮಾರಸ್ವಾಮಿ ನಾನು ಅದೇ ಸುಳ್ಳು ಹೇಳಿದ್ದು ಅಂತ ತಪ್ಪು ಹೇಳಿದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಅಷ್ಟೊಳ್ಳೆ ಸ್ಥಾನದಲ್ಲಿ ಇರ್ತಾರೆ, ಜನ ನಮ್ಮವರು ಕೂಡ ಇದ್ದಾರೆ. ಸೊ ಹೇಳುವ ಮೊದಲು ಒಂದಿಷ್ಟು ಪ್ರಿಪೇರ್ಡ್ ಅಥವಾ ಪ್ಲಾನ್ಡ್ ಅಥವಾ ಒಂದಿಷ್ಟು ತಯಾರಿ ಆಗಿರಬೇಕು. ಇಲ್ಲದೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಆ ಜವಾಬ್ದಾರಿಯುತ ಸ್ಥಾನದಲ್ಲಿ ಅದನ್ನು ತಿಳಿದುಕೊಂಡೇ ಹೇಳಿದ್ದಾರೆ. ಈಗಲೂ ನಿಮ್ಗೆ ಅನಿಸ್ತಾವ್ ನೀವು ಇನ್ನಾಗ್ತೀರಿ, ನೀವು ಸತ್ಯ ಆಗುತ್ತೆ. ಯಾವ ರೀತಿ ಅವ್ರು ಯಾವ ರೀತಿ ತಯಾರಿಯಾಗಿದ್ರು ಅಂದ್ರೆ, ಬೆಳಿಗ್ಗೆ ಈ ಸ್ಟೇಟ್ಮೆಂಟ್ ಅನ್ನು ಕೊಡುವ, ಅಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿ ಮಾಡುವ, ಮಧ್ಯಾಹ್ನ ನಾನು ಅದನ್ನು ಸುಳ್ಳು ಅಂತ ಹೇಳುವ, ಗೊಂದಲ ಸೃಷ್ಟಿ ಮಾಡುವಂತದ್ದಕ್ಕೆ ಅವರು ತಯಾರಾಗಿ ಈ ರೀತಿಯ ಹೇಳಿಕೆಯನ್ನು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇನ್ನು ಮುಂದೆ ಈ ರೀತಿ ಬೇಜವಾಬ್ದಾರಿಯುತ ಕೆಲಸಗಳನ್ನು ಮಾಡಬಾರದು ಅಂತ ಡಿಫಾಮೇಷನ್ ಫೈಲ್ ಮಾಡಿರುವಂತ. ಓಕೆ, ಅಂದ್ರೆ ನಿಮ್ಮ ಪಕ್ಷದ ನಾಯಕರು ಕೂಡ ಹೀಗೆ ನೆಕ್ಸ್ಟ್ ಮಾತಾಡಿದ್ರೆ ಅವರು ಹಾಕಿದ್ರೆ ನಮ್ಮ ಪಕ್ಷದ ನಾಯಕರು ಯಾವತ್ತೂ ಮಾಡ್ಲಿಲ್ಲ. ಈ ದೇಶದ ಸಂವಿಧಾನ ಎಲ್ರಿಗೂ ಸ್ವತಂತ್ರ ಕೊಟ್ಟಿದೆ. ಯಾರು ಯಾರಿಗೆ ಈ ದೇಶದ ಸಂವಿಧಾನದ ಪ್ರಕಾರ ಯಾರಿಗೆ ಬೇಕಾದ್ರೂ ಸ್ವತಂತ್ರ ಇದೆ. ಯಾರು ಯಾರ ಮೇಲೆ ಬೇಕಾದ್ರೂ ಇದೇ ಮರ್ಡರ್ ಕೇಸಲ್ಲಿ ಸಿಕ್ಕಿ ಬಿದ್ದಿರುವಂತ 4 ಜನ ಹುಡುಗರು ಖಾದರ್ನ ಒಟ್ಟಿಗೆ ಮತ್ತೆ ಭಾವ ಅವರ ಒಟ್ಟಿಗೆ ಭಾವಚಿತ್ರಗಳು ಸಾಮಾಜಿಕ ಜಾಲತಾಣ ಮಾಜಿ ಶಾಸಕರಾದ ಪಾಲೆಮಾರ್ ಜೊತೆಯೂ ಅವರ ವ್ಯವಹಾರ ಇದೆ ಅಂತ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳು ಹರಿದಾಡ್ತಾ ಇತ್ತು. ಯಾರು ಕೂಡ ಕುಮಾರಸ್ವಾಮಿ ಅವರ ಹಾಗೆ ಬೇಜವಾಬ್ದಾರಿ ಹೇಳಿಕೆ ಕೊಡ್ಲಿಲ್ಲ. ಹುಡುಗನ ಹತ್ಯೆಯಲ್ಲಿ ಏನು ಆರೋಪ ಮಾಡಿದ್ರು, ಇವತ್ತಿನವರೆಗೆ ಅವರೊಂದು ವಿಷಾದ ವ್ಯಕ್ತಪಡಿಸಿದ್ರ? ಆ ಹುಡುಗನ ಸ್ವತಃ ಸಹೋದರಿ ಹತ್ಯೆ ಮಾಡಿಸಿದ್ದು ಅಂತ ಪ್ರೂವ್ ಆಯ್ತು. ಇವತ್ತಿನವರೆಗೆ ನಿಮ್ಮ ಸಂಸತ್ ಸದಸ್ಯರು ಹೇಳಿದವರು, ಇಡೀ ಜಿಲ್ಲೆಗೆ ಬೆಂಕಿ ಹಚ್ಚಿಸ್ತೇನೆ ಅಂತ ಹೇಳಿದವರು, ಆ ಒಂದು ವಿಷಾದ ವ್ಯಕ್ತಪಡಿಸಿದ್ರು. ತನಿಖೆ ಆಯ್ತಲ್ಲ, ಗೊತ್ತಾಯ್ತಲ್ಲ, ನೋಡಿ ಪ್ರಕರಣ ಆಗ್ತಾ ಇದೆ. ನೀವು ಬಿಡಬೇಕು. ಇವತ್ತು ಈ ಜಿಲ್ಲೆಯಲ್ಲಿ ಅಲ್ಲ, ಈಗ ರಾಜ್ಯ ಮಟ್ಟಕ್ಕೆ ಹೋಗಿದೆ. ಎಲ್ಲೋ ಒಂದು ಹೆಣ ಸಿಕ್ಕಿದ್ರೆ ಅದನ್ನು ನೋಡಿ ಸಂಘಪಾರದವರು ಹಿಂದೂ ಆದ್ರೆ ಅದನ್ನ ಅವರಿಗೆ ತಗೊಳ್ಳುವಂತಹದ್ದು, ಇದು ಬೇರೆ ಮುಸ್ಲಿಮ್ಸ್ ಆದ್ರೆ ಕಾಂಗ್ರೆಸ್ನವರನ್ನು ಹೇಳ್ಕೊಳ್ಳುವುದು ಆಗಿದೆ. ದಯವಿಟ್ಟು ಇಂಥ ಒಂದು ಮರಣದ ರಾಜಕೀಯ ಮಾನವೀಯತೆಯ ರಾಜಕೀಯವನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಜನ ನೋಡ್ತಾ ಇರ್ತಾರೆ, ಯಾರು ಏನು ಹೇಳಿದ್ರು ಕೂಡ ಜನ ಜಡ್ಜ್ ಮಾಡ್ತಾರೆ. ತಪ್ಪು ಅಂತ ಹೇಳ್ತಾರೆ. ಡಿಫಾಮೇಷನ್ ಕೇಸನ್ನೇ ಪ್ರತಿ ಸಲ ಹಾಕ್ಬೇಕಂತ ಜನ ಡಿಸೈಡ್ ಮಾಡ್ತಾರೆ. ಜನರ ಡಿಸಿಷನ್ ದೊಡ್ಡ ಡಿಸಿಷನ್. ಖಂಡಿತ ಅದು 2018 ಚುನಾವಣೆಯಲ್ಲಿ ಖಂಡಿತ ಗೊತ್ತಾಗ್ತದೆ. ನೋಡೋಣ. ಈಗ ನಿಮ್ಮ ನೀವೊಂದು ಸ್ಟೇಟ್ಮೆಂಟ್ ಕೊಡ್ತಾರಂತಾದ್ರೆ, ಈಗ ನಿಮ್ಮ ಸಣ್ಣ ಪುಟ್ಟ ನಾಯಕರು ಕೊಟ್ರೆ ಅದು ಅಲ್ಲಿಗೆ ಮುಗಿತಿತ್ತು. ಆದ್ರೆ ಮಾಜಿ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಕೂತ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಡ್ತಾರಂತಾದ್ರೆ, ಇಲ್ಲಿಂದ ಯಾರೋ ಫೀಡ್ ಅವರಿಗೆ ಕೊಟ್ಟಿರ್ಬೇಕು. ಸೊ ಇಲ್ಲಿಂದ ಕೊಟ್ಟವ್ರಿಗೆ ರಿಯಾಲಿಟಿ ಗೊತ್ತಿರ್ಬೇಕು. ಅಥವಾ ಗೊತ್ತಿಲ್ಲದೆ ನೀವು ಹೀಗೆ ಹೇಳಿ ನಾಯಕರೇ ನಮ್ಗೆ ಸ್ವಲ್ಪ ಇಲ್ಲಿ ಯೂಸ್ ಆಗತ್ತೆ ಅಂತ ಹೇಳುವಂತ, ಅಥವಾ ನಿಮ್ಗೆ ಆಧಾರ ಇಲ್ಲದೆ ಒಂದ್ ನಿಮಿಷ ಆಧಾರ ಇಲ್ಲದೆ ಕುಮಾರಸ್ವಾಮಿ ಅವರು ಇವತ್ತಿನವರೆಗೆ ಯಾವುದೇ ಕೇಸ್ನಲ್ಲಿ ಇಂತಹದ್ದು ಅಥವಾ ಯಾವುದೇ ಪ್ರಕರಣದಲ್ಲಿ ಹೇಳಿಲ್ಲ.
ಹಿಟ್ ಅಂಡ್ ರನ್ ಮಾಡ್ಲಿಲ್ಲ. ಇವರು ಹೇಳಿದ ಹಾಗೆ ಪ್ರತಿಯೊಂದಕ್ಕೂ ದಾಖಲೆಗಳನ್ನ ಕೊಟ್ಟೇ ಮಾಡಿದ್ದಾರೆ, ಪ್ರತಿಯೊಂದಕ್ಕೂ ದಾಖಲೆಗಳನ್ನು ಕೊಟ್ಟು ಮಾಡಿದ್ದಾರೆ. ಆದ್ರಿಂದ ಅವ್ರ ಹತ್ರ ದಾಖಲೆ ಇರಬಹುದು, ಅದನ್ನೇ ಹೇಳ್ತಾ ಇದ್ದೇನೆ. ಅದನ್ನ ಸಂಬಂಧಪಟ್ಟ ಇಲಾಖೆಯವರು ಅವ್ರ ಹತ್ರ ಕೇಳಿ ತಿಳ್ಕೊಂಡು ಬೇಕಾದ ಕ್ರಮ ಕೈಗೊಳ್ಳಬಹುದಲ್ಲ. ನಾಗೇಂದ್ರ, ನೀವು ಪುನಃ ಅದರ ಉಚ್ಚಾರ ಮಾಡಬೇಡಿ, ಯಾಕಂದ್ರೆ ಅವರೇ ನನ್ನ ಮಾಹಿತಿ ಸುಳ್ಳಿರಬಹುದು ಅಂತ ಹೇಳಿದ್ದಾರೆ. ಇನ್ನು ಪುನಃ ಇಲ್ಲಿ ವಿಚಾರ ಸತ್ಯ ಇದೆಯಾ, ಯಾರು ತನಿಖೆ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಯಾಕೆ ಅದನ್ನು ಪಕ್ಷದ ನೆಲೆಯಲ್ಲಿ ಅದನ್ನು ಯಾಕೆ ತಗೊಳ್ತೀರಿ? ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಲ್ಲ ವಿಕಾಸ್ ಅವ್ರು, ಈಗ ನಿಮ್ಗೆ ಅವರು ಹೇಳಿದ್ರು, ನೀವು ಹೇಳಿದ್ರಿ ಮಾಜಿ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಹೇಳಿದ್ರು, ಮಧ್ಯಾಹ್ನ ಅಥವಾ ಸಂಜೆ ಒಳಗೆ ಅದನ್ನು ಹಿಂತೆಗೆದುಕೊಂಡ್ರು ಅಂತ ಹೇಳಿ. ಹಾಗೆ ಆದ ನಂತರ ಕೂಡ ಅವ್ರು ಹೇಳಿದ ಮಾತನ್ನು ಹಿಂತಗೊಳ್ಳೇ ಇಲ್ಲ. ಓಕೆ, ಸ್ಟಿಲ್ ನೋಡಿ, ಇವರು ಅದನ್ನೇ ವಿತ್ತಂಡವಾದ ಮಾಡಬಾರ್ದು. ಕುಮಾರಸ್ವಾಮಿ ಅವರದ್ದನ್ನು ನೀವಿದ್ರೆ ಅದನ್ನು ಪ್ಲೇ ಮಾಡಿ. ಅಲ್ಲ, ನಾನು ಹೇಳ್ತಾ ಇದ್ದೇನೆ, ಕುಮಾರಸ್ವಾಮಿ ಹಿಂದೆ ನಿಂತಿದೆ. JDS ಅವರು ಹೇಳಿರುವಂತದ್ದನ್ನೇ ನಾನು ಹೇಳ್ತಾ ಇದ್ದೇನೆ. ಇದು ನನ್ನ ವಾಕ್ಯಗಳಲ್ಲ. ನನ್ನ ಮಾಹಿತಿಯಲ್ಲಿ ಸುಳ್ಳಿದ್ರು ಇರಬಹುದು ಅಂತ ಹೇಳಿದ್ದಾರೆ. ಅವರಿಗೆ ಹಾಗಾದ್ರೆ ಸುಳ್ಳಿದ್ರು ಇರಬಹುದು ಅಂತ ಹೇಳಿದ್ರೆ ಅದನ್ನು ಅದರ ಪ್ರಮಾಣವನ್ನು ಪರೀಕ್ಷೆ ಮಾಡದೆ ಇವರು ಏಕಾಏಕಿ ಬಾಯಿಗೆ ಬಂದ ಸ್ಟೇಟ್ಮೆಂಟ್ ಅನ್ನು ಸತ್ಯಾಸತ್ಯತೆ ಏನು ಸುಳ್ಳಿದೆಯಾ ತನಿಖೆ ಮಾಡ್ಲಿಲ್ಲ. ನೀವೀಗ ತನಿಖೆ ಮಾಡುವ ಮೊದಲು ಯಾಕೆ ಈಗ ಯಾರ ಮೇಲೆ ಬೇಕಾದ್ರೂ ಅಲಿಗೇಷನ್ ಮಾಡಬಹುದು ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಒಬ್ರು ಈ ರೀತಿ ಮಾಡುವಂತದ್ದು ಪ್ರಬುದ್ಧತೆ ಅಲ್ಲ. ಇನ್ನು SDPI ನ ಅಲಯನ್ಸ್ ಇವರು ತನಿಖೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಎಲ್ಲಾ ಕೋಮು ಗಲಭೆಗಳಿಗೆ ಪ್ರಚೋದನೆ ಮಾಡ್ತಾ ಇರುವಂತದ್ದು ಅಲಯನ್ಸ್ ಪಾರ್ಟ್ನರ್ SDPI. ಅವರು ಹೇಳಿದಂತೆ ಹೇಳ್ತಾ ಇದ್ದೇನಲ್ಲ, 2014 ಹೇಳ್ತಾ ಇದ್ದೇನಲ್ಲ ನಾನು. ನೀವು ಮಾಡಿದ್ದನ್ನು ನಾವು ಒತ್ಕೊಳ್ಳಿಕ್ಕೆ ಆಗ್ತದೆ. ಹಾಗಾದ್ರೆ ನೀವು ಇವತ್ತು SDPI ಅವರು ಮಾಡಿರುವ ನಾವು ಅಲಯನ್ಸ್ ಮಾಡಿಕೊಂಡಿದ್ದೇವೆ ನಿಮ್ಮ ಕಾರ್ಪೊರೇಷನ್ SDPI ಎಂಬ ಮೂಲಭೂತವಾದಿ ಸಂಘಟನೆಯ ನಂಟಿನ ಬಗ್ಗೆ ಇವರು ಅವರು ಯಾರಿಗೂ ಸಪೋರ್ಟ್ ಮಾಡಬಹುದು, ಅದು ಬಿಡಬಹುದು ಅವ್ರಿಗೆ. ಈಗ ವಿಷಯ ವಿಕಾಸ್ ಅವರೇ, ಒಂದು ಕ್ಷಣಕ್ಕೆ ಯಾವುದೇ ಆರ್ಗ್ಯುಮೆಂಟ್ ಅಲ್ಲಿ ಸತ್ವ ಇಲ್ಲ. ನೀವು ಬ್ಲೈಂಡ್ ಆಗಿ ಕುಮಾರಸ್ವಾಮಿ ಅವರು ಅವರ ಮಾತಿನ ಬಗ್ಗೆ ಅವ್ರಿಗೇನಾದ್ರೂ ಗೋಚರ ಇದ್ರೆ ಅವರು ಅದನ್ನು ಒಪ್ಪಿಕೊಳ್ಬೇಕು, ಇಲ್ಲ ರಾಜ್ಯದ ಕ್ಷಮೆಯನ್ನು ಕೇಳಬೇಕು. ನೀವು ಹಾಗಿದ್ರೆ ನೀವು JDS ಅನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಿ. ಈಗ ನಾನು ಕೇಳ್ತಾ ಇರೋದು ನಾಗೇಂದ್ರ ಅವ್ರು ಹೇಳಿ ಅಸ್ತಿತ್ವ ಇಲ್ಲ ನೀವೇ ಹೇಳ್ತೀರಿ. ನೀವು ಪ್ರಶ್ನೆ ಮಾಡಿದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂಗಳ ಬಗ್ಗೆ ಕಳಕಳಿ ಇರುವಂತಹ ಏಕಮಾತ್ರ ರಾಜಕೀಯ ಪಕ್ಷ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು. ಹಿಂದೊಮ್ಮೆ ಈ ಜಿಲ್ಲೆಗೆ ಬಂದಾಗ ಶರತ್ ಮಡಿವಾಳ್ರ ಇದು ಅವರು ಹಸುನಿಗಿದ್ದಾರೆ ಅನ್ನುವಂಥದ್ದನ್ನು ಇವರು ಉದ್ದೇಶಪೂರ್ವಕವಾಗಿ ಮರೆಮಾಚಿದ್ರು. ಅವತ್ತು ಇವರು ಹೋಗಿ ಶರತ್ ಮಡಿವಾಳ್ರ ಮನೆಗೆ ಹೋಗ್ಲಿಲ್ಲ. ಮೊನ್ನೆ ಬಶೀರ್ ಅವರ ಹತ್ಯೆಗೂ ನಾವು ಖಂಡನೆ ಮಾಡಿದ್ದೇವೆ. ಬಶೀರ್ ಅವರು ಸ್ವಾಮಿ, ನಾನು ಹೇಳ್ತಾ ಇದ್ದೇನೆ ಅವರಿಗೆ ಬಶೀರ್ ಅವರ ಮನೆಗೆ ಹೋಗ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಇವತ್ತು ದೀಪಕ್ ರವರ ಮನೆಗೆ ಹೋಗಿ ನಾಟಕ ಮಾಡಿ ಬಂದಿದ್ದಾರೆ. ಇವತ್ತು ನೈಜ ಕಳಕಳಿ ಇರುವಂತಹ ಬಿಜೆಪಿ ಇವತ್ತು ಬಿಜೆಪಿಯ ವಿರುದ್ಧವಾಗಿ ಇವರು ಗೊಂದಲವನ್ನು ಎಬ್ಬಿಸುವಂತ ವಾತಾವರಣ ಬಂದಾಗ ಅದರ ಸ್ಪಷ್ಟೀಕರಣ ಅವರು ಕೊಡಬೇಕಾಗ್ತದೆ. ಇವತ್ತು 24 ಕೊಲೆ ಶರತ್ ಪೂಜಾರಿ ಅಥವಾ ದೀಪಕ್ ರಾವ್ ಹೇಳ್ತೀರಿ, ನಾವು ನೋಡಿ ನೋಡಿ ಸಾಮಾನ್ಯವಾಗಿ ಪೊಲಿಟಿಕಲ್ ಮರ್ಡರ್ಸ್, ಎನಿ ಸಾರ್ಟ್ ಆಫ್ ಮರ್ಡರ್ಸ್, ಯಾಕೆ ಪೊಲಿಟಿಕಲ್ ಮರ್ಡರ್, ಯಾಕೆ ಪೊಲಿಟಿಕಲ್ ಮರ್ಡರ್ ಇಂದ ಯಾರು ಸತ್ರು ಅದನ್ನು ಯಾಕೆ ಪೊಲಿಟಿಕಲ್ ಮರ್ಡರ್ ಮಾಡ್ತಾರೆ? ನೀವು ಪೊಲಿಟಿಕಲ್ ಮರ್ಡರ್ಸ್ ಇಂದ ಬಂದಿರುವಂತದ್ದು. ಇವತ್ತು ಯಾವ ರಾಜಕೀಯ ಪಕ್ಷ ಅದನ್ನ ಮಾಡಬೇಡಿ. ಯಾವ ರಾಜಕೀಯ ಪಕ್ಷ ಒಂದು ಸ್ಪಷ್ಟ ತಿಳ್ಕೊಳ್ಳಿ,
ಬರೇ ಇವತ್ತು ಯಾವ ಹಿಂದೂಯಿಸಂ ಅನ್ನ ರಾಜಕೀಯ ಪಕ್ಷದ- ಭಾರತೀಯ ಜನತಾ ಪಕ್ಷ ಒಂದೇ ಹೊತ್ಕೊಂಡಿಲ್ಲ. ಇವತ್ತು ನಾವೆಲ್ಲ ಯಾವ ನಾವು ಸ್ವಲ್ಪ ರಾಜಕೀಯ ಎಲ್ಲರೂ ಪಕ್ಷದ ಹಿಂದೂಗಳೇ. ಕಾರ್ಯಕರ್ತರು ಓಕೆ. ಇವತ್ತು ಪೊಲಿಟಿಕಲ್ ಸುಮ್ಮನೆ ಅದನ್ನ Yes, ಯಾಕೆ yes, ನಾವು- ಅಲ್ಲ, ಈಗ ನಾವು- ನೀವು ಅಲ್ಲ, ಮಾಡೋದು ನಾವು ಪಕ್ಷದ correct. ಸಿದ್ಧಾಂತಗಳಿಗೆ ನೀವು ಬೇಡ. ಅದನ್ನ ಅಲ್ಲಲ್ಲ, ನಾವು ಪಕ್ಷ ಮಾತ್ರ ಸಿದ್ಧಾಂತ ಹಿಂದೂಗಳನ್ನ ಪಕ್ಷ ಸಿದ್ಧಾಂತ ನೀವು ಮುಖ್ಯ ಅಲ್ಲ. ಓಲೈಸೋದು ಅಂತ ಹೇಳಿ ಓಕೆ, ಹೇಳ್ತೀರಿ. ಪ್ರವೀಣ್ ಅವರೇ, ಈಗ ವಿಷಯ ಇರೋದು, ಈಗ ವಿಕಾಸ್ ಅವರೇ ನೀವು ಹೇಳಿದ್ರಿ ಬೆಳಿಗ್ಗೆ ಹೇಳಿದ್ರು ಮಧ್ಯಾಹ್ನ ಸಂಜೆವರೆಗೂ ಅದನ್ನು ರಿಟರ್ನ್ ತೆಗೆದುಕೊಂಡ್ರು ಅಂತ ನೀವು ಒಪ್ಪಿಕೊಳ್ಳಿ, ಒಂದು ಕ್ಷಣ ಅದು ಒಪ್ಪಿಕೊಳ್ಳೋಣ. ಹಾಗಾದ್ರೆ ಅದು ನೀವು ಸ್ಟಿಲ್ ಯಾಕೆ ಅವರ ಮೇಲೆ ಒಪ್ಪಿಕೊಂಡ ಬಳಿಕ ಕೂಡ ಕೇಸ್ ಹಾಕ್ತೀರಿ ಅಂತ ಆದ್ರೆ ಅವರು ನಿಮಗೂ ಕೂಡ ಎಲ್ಲೋ ಒಂದು ರಾಜಕೀಯ ಲಾಭ ಬೇಕು ಅಂತ ಇದರಲ್ಲಿ ರಾಜಕೀಯ ಲಾಭ ಬಿಜೆಪಿಗೆ ಇಲ್ಲ. Nice. ಇದು ಉದ್ದೇಶಪೂರ್ವಕವಾಗಿ ಗೊಂದಲ ಸೃಷ್ಟಿ ಮಾಡುವ ಒಂದು ಉದ್ದೇಶದಿಂದ SDPI ಅನ್ನುವಂತ ಒಂದು ಪಕ್ಷದ ಕಾರ್ಯಕರ್ತರನ್ನು ರಕ್ಷಿಸುವ ಉದ್ದೇಶದಿಂದ ಅವರು ಹೇಳಿಕೆಗಳನ್ನು ಕೊಟ್ಟಾಗ ನಾವು ಕೈಕಟ್ಟಿ ಕೂತ್ಕೊಳ್ಳುವಂತದ್ದು ವಿರೋಧ ಪಕ್ಷದ ಸ್ಥಾನಕ್ಕೆ ಮಾಡುವಂತ ದೊಡ್ಡ ಇದಾಗ್ತದೆ. ನಿಮ್ಮ ಹತ್ರ ಏನಾದ್ರೂ SDPIಗೆ ಸಪೋರ್ಟ್ ಇವತ್ತು ಸಿಕ್ಕಿಬಿದ್ದಿರೋದು ಯಾರು? ಇವತ್ತು ಸಿಕ್ಕಿಬಿದ್ದಿರೋದು ಯಾರು? ಅಲ್ಲಲ್ಲ ದಾಖಲೆ ಇವತ್ತು ಸಿಕ್ಕಿಬಿದ್ದಿರೋದು ಯಾರು? ಅಲ್ಲಲ್ಲ ಆ ನೋಡಿ ದಾಖಲೆ ಸ್ವಾಮಿ, ಇದ್ರೆ ತೋರಿಸಿ. ಇವತ್ತು 4 ಜನ ಸ್ವಾಮಿ, ನೀವು ಸಹ SDPI ಜೊತೆ ಒಳ ಒಪ್ಪಂದ ಮಾಡಿಲ್ಲ. ತುಂಬಾ ಪಂಚಾಯತ್ ಅಲ್ಲಿ ಮಾಡಿದ್ದೀರಿ. ನನ್ನ ಹತ್ರ ಪಂಚಾಯತ್ಗಳಲ್ಲಿ ನೀವು ಮಾಡಿದ್ದೀರಿ. ನೋಡಿ ಇಲ್ಲ ಅಂತ ಹೇಳ್ಬೇಡಿ. ಅಲ್ಲ, ಈಗ ಪ್ರವೀಣ್ ಅವರಿಗೆ ಈಗ ನಿಮ್ಗೆ ಅನಿಸ್ತಾ ಇಲ್ವಾ ಪೊಲೀಸ್ ತನಿಖೆ ಆಗ್ತಾ ಇತ್ತು, 4 ಜನರನ್ನ ಅರೆಸ್ಟ್ ಮಾಡಿದ್ರು, ಈ ನಡುವೆ ಒಬ್ರು ಮಾಜಿ ಮುಖ್ಯಮಂತ್ರಿಯವರು ಆರೋಪ ಹಾಕುವಂತ ಅಗತ್ಯ ಇರತ್ತಾ? ಅವರು ಅಲ್ಲಿ ಹೇಳುವಂತ ಅಗತ್ಯ ಇರತ್ತಾ? ಅವರು ಇಲ್ಲ ಆ ಬಗ್ಗೆ ಪೊಲೀಸ್ ತನಿಖೆ ಮಾಡ್ತಾ ಇದ್ದಾರೆ, ನಾವು ಅದನ್ನ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೇಳಬಾರ್ದು ಕೂಡ ಅಂತ ಹೇಳಿದ್ರೆ ಮುಗಿತಾ ಇತ್ತು. ನಿಮ್ಗೆ ಎಲ್ಲೋ ಒಂದ್ ಕಡೆಯಲ್ಲಿ ಕರಾವಳಿಯ ಮುಖ್ಯವಾಹಿನಿಯಲ್ಲಿ ಬರಬೇಕು ಅಂತ ಇಲ್ಲ, ಅವ್ರ ಹತ್ರ ಏನೋ ಒಂದು ಮಾಹಿತಿ ಬಂದದನ್ನ ಅವರು ಇದಕ್ಕಿಂತ ಮೊದಲು ಇತರ ಘಟನೆಗಳಲ್ಲಿ ಕೂಡ ಅವರ ಹತ್ರ ಏನು ಮಾಹಿತಿ ಬರ್ತದೆ ಆ ವಿಚಾರಗಳನ್ನ ಹೇಳಿದ್ದಾರೆ. ಅದೇ ರೀತಿ ಇದನ್ನ ಹೇಳಿದ್ದಾರೆ. ಒಂದ್ ನಿಮಿಷ ಅವರೇ ಹೇಳ್ತಾ ಅಲ್ಲ ನಾನು ಮಾತಾಡುವಾಗ ನೀವು ಮಾತನಾಡಿ. ಈಗ ಅವ್ರ ಹತ್ರ ದಾಖಲೆ ಇಟ್ಟುಕೊಂಡೇ ಅವ್ರು ಹೇಳಿದ್ದಾರೆ. ಅದನ್ನ ಅವರು ಸಂಬಂಧಪಟ್ಟ ಇಲಾಖೆಯವರು ಕೇಳಿದ್ರೆ ಅವರು ಅದನ್ನ ಒದಗಿಸ್ತಾರೆ. ಈಗ ಈ ಮಧ್ಯೆ ನೀವು ಹೇಳಿದಾಗೆ ಅವರು ಹಿಂದೆ ತಗೊಂಡ್ರು ಯೂಟರ್ನ್, ಹಾಗಾದ್ರೆ ಈ ಕೇಸ್ ಮಾಡುವ ಅವಶ್ಯಕತೆ ಇರ್ಲಿಲ್ಲ. ತಾವು ಹೇಳಿದ್ರಿ ಈಗ ಕೇಸ್ ಮಾಡುವ ಅಗತ್ಯ ಇರ್ಲಿಲ್ಲ. ಇದೇನಂತ ಕೇಳಿದ್ರೆ ಸತ್ರು ಇವರಿಗೆ ಅದರಲ್ಲಿ ಪೊಲಿಟಿಕಲ್ ಗೈನ್ ಬೇಕು, ಒಂದು ಸ್ಟೇಟ್ಮೆಂಟ್ ಅಲ್ಲಿಯೂ ಪೊಲಿಟಿಕಲ್ ಗೈನ್ ಬೇಕು. ಇದನ್ನೆಲ್ಲ ಮಾಡಿಕೊಂಡು ಹೋದ್ರೆ ಈ ಒಂದು ಜಿಲ್ಲೆಯ ಜನಸಾಮಾನ್ಯರ ಪರಿಸ್ಥಿತಿಯನ್ನ ಎಲ್ಲಿಗೆ ಕೊಂಡೋಗಿ ನಿಲ್ಲಿಸ್ತಾರೆ ಭಾರತೀಯ ಜನತಾ ಪಕ್ಷದವರು ಅಂತ ಹೇಳಿ ಗೊತ್ತಾಗ್ತದೆ. ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮ ಮುಂದಿನ ಭಾಗದಲ್ಲಿ ಜನಧ್ವನಿಯಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ಡೈರಿ ಡೇ ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಮತ್ತು ಡಬಲ್ ಸ್ಟಾರ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾದರೆ ಕುಮಾರಸ್ವಾಮಿ ಅವರ ಮೇಲೆ ಬಿಜೆಪಿ ಮಂಗಳೂರು ಉತ್ತರ ಅಧ್ಯಕ್ಷರು ಹಾಕಿರುವಂಥ 1 ಕೋಟಿ ರೂಪಾಯಿ ಮಾನಷ್ಟ ಮೊಕದ್ದಮೆಯ ಬಗ್ಗೆ ಯಾವ ರೀತಿಯಲ್ಲಿ ಕರಾವಳಿಯ ಜನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂತೇಳಿ, ಇದರಿಂದ ಏನು ಸಾಬೀತಾಗಲಿಕ್ಕೆ ವಿಕಾಸ್ ಅವರೇ ನೀವು ಪ್ರಯತ್ನ ಮಾಡ್ತೀವಿ? 1 ಕೋಟಿ ಹಾಕಿದ್ರಿ, 1 ಕೋಟಿ ಮಾನಷ್ಟ ಹಾಕಿದ್ರಿ, ನಿಮಗೆ ನೀವು ಖಂಡಿತ ಗೆಲ್ತೀರಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗೆ ಇದ್ದೇ ಇರುತ್ತೆ. ಆದರೆ ಈ ರಾಜಕೀಯದಲ್ಲ ಕಾಮನ್ ಅಂತ ಅನಿಸ್ತಾ ಉಂಟು ನಿಮಗೆ? ಎಲ್ಲೋ ಒಂದು ಕಡೆ ಮೂರು ತಿಂಗಳಿರುವಾಗ ಪರಸ್ಪರ ಆರೋಪ ನೀವು ಮಾಡ್ಬೋದು ನೆಕ್ಸ್ಟ್ ಬಿಜೆಪಿ ಅವರ ಮೇಲೆ, ಹಾಗೆ ಅವರು ಕೂಡ ಹಾಕುದು ನೀವು ಹಾಕುದು ಇಟ್ಸ್, ಅಥವಾ ಯಾರೋ ಒಬ್ರು ಸ್ಟಾರ್ಟ್ ರೆಡಿ ಆಗ್ಬೇಕಿತ್ತು. ಬಿಜೆಪಿ ಈ ರೀತಿಯ ಹೊಲಸು ರಾಜಕಾರಣಕ್ಕೆ ಯಾವತ್ತೂ ಕೈ ಹಾಕಿಲ್ಲ, ಹಾಕೋದು ಇಲ್ಲ. ಮತ್ತೆ ನಾವು ಇವತ್ತು ಇದರಲ್ಲಿ ರಾಜಕಾರಣ ಮಾಡುವಂತಹ ಅನಿವಾರ್ಯತೆ JDSಗೆ ಕಾಂಗ್ರೆಸ್ಗೆ ಇರ್ಬೋದು, ನಮಗೆ ಆ ಅನಿವಾರ್ಯತೆಯೂ ಇಲ್ಲ, ಆ ನೈತಿಕತೆ ನಮ್ಮಲ್ಲಿ ಇದೆ. ನಾವು ಯಾವತ್ತಿಯೂ ಕೂಡ ಆ ಕೀಳು ಮಟ್ಟದ ರಾಜಕಾರಣ ಮಾಡಲಿಕ್ಕೆ ಬಿಜೆಪಿ ಯಾವತ್ತೂ ಕೈ ಹಾಕೋದಿಲ್ಲ. ಇದರಿಂದ ನೋಡಿ, ನಾನು ಈಗಾಗಲೇ ಹೇಳಿದೆ, ಕುಮಾರಸ್ವಾಮಿ ಅವರು ಯಾವುದೇ ಅಲಿಗೇಷನ್ಸ್ಗಳು ಅದು ತುದಿ ಮುಟ್ಲಿಲ್ಲ. ಇವರು ಕುಮಾರಸ್ವಾಮಿ ಅವರು ಇನ್ನು ಮುಂದೆ ಆದರೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹೇಳಿಕೆಗಳಾದರೂ ಇವರು ಕೊಡುವಾಗ ಎಚ್ಚರಿಕೆಯಿಂದ ಇರಬೇಕು. ಇದು ನಮ್ದು ನೋಡಿ, ಇವತ್ತು ಕಾಂಗ್ರೆಸ್ನವರ ಕುಮ್ಮಕ್ಕಿನಿಂದ ಇವತ್ತು ಇಲ್ಲಿ ಜಿಹಾದಿಗಳು ದೊಡ್ಡ ಮಟ್ಟದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಹಿಂದೂಗಳು ತಲೆ ಎತ್ತಿ ಓಡಾಡದೇ ಇರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದರ ಬೆನ್ನಲ್ಲಿ ಆ ರೀತಿಯ ಮೂಲಭೂತವಾದ ಸಂಘಟನೆಯ ಒಂದು ಅಲಯನ್ಸ್ ಇಟ್ಕೊಂಡಿರುವಂತಹ ಒಂದು ಪಕ್ಷ ಈ ರೀತಿಯ ಹೇಳಿಕೆಗಳನ್ನು ಕೊಟ್ರೆ ಅದು ಮತ್ತಷ್ಟು ಪ್ರಚೋದನೆಯನ್ನು ಕೊಡ್ತದೆ ಅವರಿಗೆ. ಈ ರೀತಿಯ ರಾಜಕೀಯ ಪ್ರೇರಿತ ದುರುದ್ದೇಶ ಪ್ರೇರಿತ ಎಲ್ಲ ಈ ರೀತಿಯ ಹೇಳಿಕೆಗಳು ನಿಲ್ಲಬೇಕು ಅನ್ನುವಂಥದ್ದು ನಮ್ದು ಆಗ್ರಹ. ಮತ್ತೆ ಕುಮಾರಸ್ವಾಮಿ ಅವರು ನೇರವಾಗಿ ರಾಜ್ಯದ ಜನತೆಯ ಕ್ಷಮೆಯನ್ನು ಕೇಳಬೇಕು. ಓಕೆ ಪ್ರವೀಣ್ ಅವರೇ, ಹಾಗಾದ್ರೆ ನಿಮ್ಮ ನಾಯಕರು ಮಂಗಳೂರಿಗೆ ಬಂದು ದೀಪಕ್ ಅವರ ಮನೆಗೆ ಹೋಗಿ ಅಥವಾ ಬಶೀರ್ ಅವರ ಮನೆಗೆ ಹೋಗಿ ಬಂದು ಸಾಂತ್ವನ ಹೇಳಿದಿದ್ರೆ ಅವರ ಇನ್ನಷ್ಟು ಘನಸ್ಥಿಕೆ ಜಾಸ್ತಿ ಆಗ್ತಾ ಇತ್ತು. ಅದು ಬಿಟ್ಟು ಅವರು ಎಲ್ಲೋ ಕೂತ್ಕೊಂಡು ಹೇಳಿದ ಕಾರಣ ನಿಮ್ಗೂ ಅನಿಸ್ತಾ ಇಲ್ವಾ ಇದು ನಾವು JDS ಜನರನ್ನು
ಪ್ರೀತಿಯಿಂದಾಗಿ ನೋಡಬೇಕು, ಬಿಟ್ಟರೆ ಅಲ್ಲಲ್ಲೇ ಗೊಂದಲ ಸ್ಪಷ್ಟ ಮಾಡಿ ನಮಗೂ ತೊಂದರೆ ಆಗತ್ತೆ ಅನ್ನುವಂಥ ಭಾವನೆ ನಿಮಗೂ ಬರ್ತಿಲ್ವಾ ಯಾವತ್ತುಗಳು? ಖಂಡಿತ. ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇರೋ ಕಾರಣದಿಂದ ನಿಗದಿತ ಕಾರ್ಯಕ್ರಮಗಳಿದ್ದರಿಂದ ಜಿಲ್ಲೆಗೆ ಬಂದಿಲ್ಲ ಅಷ್ಟೇ. ಜಿಲ್ಲೆಗೆ ಬಂದಾಗ ಖಂಡಿತ ಅವರು ಈ ಎರಡೂ ದೀಪಕ್ ರಾವ್ ಹಾಗೂ ಬಶೀರ್ ಅವರ ಮನೆಗೆ ಹೋಗ್ತಾರೆ, ಸಾಂತ್ವನ ಖಂಡಿತ ಹೇಳ್ತಾರೆ. ಇದಕ್ಕಿಂತ ಮೊದಲು ತಾವು ಗೊತ್ತಿರ್ಬೋದು, ಇಂಥ ಯಾವುದೇ ಪ್ರಕರಣ ಇಲ್ಲದೆ ನಮ್ಮ ಜಿಲ್ಲೆಯ ಸುಳ್ಯದ ಒಂದು ಹುಡುಗಿಗೆ ಒಂದು ಸರಿಯಾದ ಒಂದು ವ್ಯವಸ್ಥೆ ಇಲ್ಲ ಆ ಮನೆಯಲ್ಲಿ ಅಂತ ಹೇಳೋದಕ್ಕೆ, ಅವರಿಗೆ ಆರೋಗ್ಯದ ವಿಚಾರದಲ್ಲಿ ಅವರು ಯಾವುದು ಪಬ್ಲಿಸಿಟಿ ಇಲ್ಲದೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಿದವರು ತಮಗೆ ತಿಳಿದಿದೆ. ಅಲ್ಲಲ್ಲ, ಇದು ಏನಂತ ಕೇಳಿದ್ರೆ ನಮ್ಮ ಮಿತ್ರರು ಹೇಳುವ ಪ್ರಕಾರ ಅವರಿಗೆ ನೈತಿಕತೆ ಇದೆ, ಇಂಥದಿಲ್ಲ. ಇದೆಲ್ಲ ಇದ್ರೆ ಸ್ವಾಮಿ ದಯವಿಟ್ಟು ಈ ಒಂದು ಮರಣದ ರಾಜಕೀಯ ಮಾಡೋದನ್ನು ನಿಲ್ಲಿಸಿ. ಯಾರು ಸತ್ರೆ ಅದನ್ನ ತಗೊಂಡು ಬಂದು ನಿಮ್ಮ ಪಕ್ಷಕ್ಕೆ ಪಕ್ಷದ ಆಸ್ತಿ ಅಂತ ತಿಳ್ಕೊಂಡು ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಏನಾಗ್ತದೆ ಅಂತ ಕೇಳಿದ್ರೆ ನೀವು ಓಟಿಗಾಗಿ ಮಾಡ್ತಾ ಇದ್ದೀರಿ ಅಂತ ಆಗ್ತದೆ. ಅದಕ್ಕೆ ದೀಪಕ್ ರಾವ್ ಹತ್ಯೆ ಮಾಡ್ಲಿಕ್ಕೆ ಇವರೇ ಪ್ರೇರಣೆ ಅಂತ ಹೇಳಿ ಅದಲ್ಲ. ಈಗ ದೀಪಕ್ ರಾವ್ ಹತ್ಯೆಯಲ್ಲಿ ನಾನು ಹೇಳ್ತೇನೆ, ಅಲ್ಲಿ ಅವರನ್ನ 4 ಜನರನ್ನು ಅರೆಸ್ಟ್ ಆಗಿದೆ, ಆಯ್ತಲ್ಲ. ಮತ್ತೆ ಏನು ಸ್ಟ್ರೈಕ್ ಮಾಡಿ ಏನ್ ಮಾಡ್ಲಿಕ್ಕೆ ಪೊಲೀಸ್ನವರು ಮಾಡಿದ್ದಾರೆ. ಇದು ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ಪೊಲೀಸ್ನವರು ಕೆಲಸ ಮಾಡ್ತಾ ಇರುವಾಗ ಒಂದು ಹೇಳ್ತಾರೆ, ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ರಮಾನಾಥ್ ರೈ ಅವರು, ಯುಟಿ ಖಾದರ್ ಅವರು ಇಬ್ರು ಅಷ್ಟೇ ಈ ಜಿಲ್ಲೆಯಲ್ಲಿ ಇಷ್ಟು ಇವರ ಈ ಒಂದು ಪ್ರಸಂಗಗಳು ಕೋಮುಗಲಭೆಗಳು ನಡೀಲಿಕ್ಕೆ ನೇರವಾಗಿ ಅವರು ಕಾರಣರು. ಯಾಕೆಂತ ಹೇಳಿದ್ರೆ ಒಂದು ನಿಷ್ಠಾವಂತ ಅಧಿಕಾರಿಗಳನ್ನ, ಒಳ್ಳೆಯ ಅಧಿಕಾರಿಗಳನ್ನು ಇಲ್ಲಿ ಇಟ್ಟಿದ್ದು ಇಂಥದಕ್ಕೆ ಒಂದು ಏನು ಬಿಜೆಪಿ ಮಾಡ್ತಾರಂತ ನೀವು ಇಂಡೈರೆಕ್ಟ್ ಆಗಿ ಹೇಳಿದಾಗ ಆಯ್ತು. ಕೋಮು ಗಲಭೆ ಮಾಡ್ಲಿಕ್ಕೆ ಇವರ ಕಾರಣ ಅಂತ ಹೇಳಿದ್ರೆ ಸ್ವಾಮಿ ಆದ ಗಲಭೆಯನ್ನು ಹೇಳ್ಕೊಂಡ್ರೆ ಮತ್ತೆ ಇನ್ನೇನ್ ಹೇಳ್ಬೇಕು ನಾವು? ಈಗ ಒಂದು ಆಯ್ತು, ಒಂದು ಹೇಳ್ತೇನೆ ನಾನು. ಈಗ ನೀವು ಈಗ ಹೇಳಿದ್ರಿ ರವೀಂದ್ರೆ, ನಾನು ಈಗಾಗಲೇ ಅದನ್ನು ಹೇಳಿದ್ದೇನೆ, ಮತ್ತೊಮ್ಮೆ ಹೇಳ್ತೇನೆ. JDS ಪಕ್ಷ ಯಾವುದೇ ಕೊಲೆಗೆ, ಯಾವುದೇ ಹತ್ಯೆಗೆ, ಯಾವುದೇ ಪ್ರಕರಣಕ್ಕೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಲಿಲ್ಲ. ಇದನ್ನು ನೀವು ತಿಳ್ಕೊಳ್ಬೇಕು. ಇದರ ಒಟ್ಟಿಗೆ ಯಾಕೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಸಿಕ್ಕಿ ಬೀಳ್ತಾ ಇರುವಂತದ್ದೆಲ್ಲ ಖಂಡಿತ ಇಲ್ಲ. ನೀವು ಎಲ್ಲಿಗೋ ತಗೊಂಡೋಗ್ಬೇಡಿ. ಈಗ ನಮಗೆ ಈ ಸತ್ತವರನ್ನ ಹಿಡ್ಕೊಂಡು ರಾಜಕೀಯ ಮಾಡುವಂತ ಅಭ್ಯಾಸ ಇಲ್ಲ, ಅದಿಲ್ಲ, ಅಗತ್ಯ ಇಲ್ಲ. ಅಲ್ಲಿಗೆ ಏನು ರಾಜಕೀಯ ಅಲ್ಲ, ನಾವು ನ್ಯಾಯ ಒದಗಿಸ್ಲಿಕ್ಕೆ ಹೋರಾಟ ಒದಗಿಸ್ಲಿಕ್ಕೆ ರಾಜಕೀಯ ಮಾಡ್ತಾ ಇರೋದು ನೀವು. ಪಬ್ಲಿಸಿಟಿ ಯಾರು ಕೇಳ್ತಾ ಇಲ್ಲ. ಇವತ್ತು ಮಾಡ್ತಾ ಇರುವಂತ ರಾಜಕಾರಣ ಈ ಹತ್ಯೆಗಳು ಏನೇ ಇರ್ಲಿ, ಕೋಮು ದ್ವೇಷವನ್ನು ಹರಡಿಸ್ತಾ ಇದ್ದೀರಿ. ಇದು ನಿಲ್ಲಬೇಕು, ಹಿಂದೂಗಳ ಹತ್ಯೆ ನಿಲ್ಲಬೇಕು. ಈ ಉದ್ದೇಶಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ. ಇವರ ಹೇಳಿಕೆ ಎಷ್ಟು ಬಾಲಿಶವಾಗಿದೆ ನೋಡಿ. ಯಾವುದೇ ತಪ್ಪಿಲ್ಲದೆ ಅವರು ಕೊಲೆ ಆಗ್ತಾ ಇದ್ದಾರೆ, ಸತ್ತವರನ್ನು ಇಟ್ಕೊಂಡು ರಾಜಕಾರಣ ಅಂತ ಹೇಳ್ತಾರೆ. ಇವತ್ತು ಈ ಹತ್ಯೆ ಆಗ್ತಾ ಇದೆ, ಸತ್ತವರ ಪರವಾಗಿ ಮಾತಾಡಿದ್ರೆ ರಾಜಕೀಯ ಖಂಡಿತ ಅಲ್ಲ. ನಂತರ ಅದನ್ನ ನೀವೇನ್ ಮಾಡಿದ್ರಿ? ನೀವು ಯಾವ ಹತ್ಯೆಗೆ ನ್ಯಾಯ ಕೇಳಿದಿರಿ? ಅಲ್ಲಲ್ಲ, ನೀವು ಯಾವ ಹತ್ಯೆಗೆ ನ್ಯಾಯ ಕೇಳಿದಿರಿ? ಯಾಕೆ ಮಾತಾಡುದಿಲ್ಲ? ಹೇಳ್ತಾರಲ್ಲ, ನಾನು ಹೇಳ್ತಾ ಇರೋದು ನೀವು ಎಲ್ಲ ಕೊಲೆಗಳಿಗೂ ಸರಿಯಾದ ಒಂದು ವಿಚಾರವನ್ನ ಮಾತಾಡಿ. ಬಗ್ಗೆ ನೀವು ಬಿಡಬೇಕು. ಒಬ್ಬನ ಬಗ್ಗೆ ಮಾತಾಡುದು, ಇನ್ನೊಬ್ಬನ ಬಗ್ಗೆ ಬರುವಂತ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಇವರು SDPI ಒಟ್ಟಿಗೆ ಅಲಯನ್ಸ್ ಮಾಡ್ಲಿಕ್ಕಿದ್ದಾರೆ. ಸ್ವಾಮಿ, ನಮ್ಮ ಪಕ್ಷದ ವಿಚಾರ ನೀವ್ ಹೇಗೆ ಹೇಳ್ತೀರಿ? ಇವತ್ತು ಖಂಡಿತ ಮಾಡುದಿಲ್ಲ, ನಾವು ಒಳ ಒಪ್ಪಂದ ಮಾಡುದಿಲ್ಲ. ನೀವು MLC ಚುನಾವಣೆಯಲ್ಲಿ ಕಾಂಗ್ರೆಸ್ ನೀವು ಒಳ ಒಪ್ಪಂದ ಮಾಡಿದ್ದೀರಿ, ಮಾಡಿಲ್ವಾ? 2 ಕ್ಯಾಂಡಿಡೇಟ್ ಹಾಕುವಲ್ಲಿ ಎಲ್ಲ ಮಾಡಿದಿರಿ. ನಿಮ್ಮ ಒಳ ಒಪ್ಪಂದ, ನಾವು ಒಳ ಒಪ್ಪಂದ ಇಲ್ಲ ನಮ್ಮ ಹತ್ರ. ನಮ್ದೇನಿದ್ರು ಒಪ್ಪಂದ ಹೇಳಿಕೆಗಳು ನೇರವಾಗಿ ಆ ರಾಜಕಾರಣಕ್ಕಾಗಿ ಇವರು ಮಾಡ್ತಾ ಇದ್ದಾರೆ. ಸರಿ, ನಾವು ಕಾರ್ಯಕ್ರಮ ಕೊನೆಯ ಬಗ್ಗೆ ಬರ್ತದೆ. ಇಬ್ರು ಗಣ್ಯರು ಒಂದೇ ನಿಮಿಷದಲ್ಲಿ ಮಾತಾಡಬೇಕು. ಮೊದಲು ವಿಕಾಸ್ ಅವರು ಏನ್ ಹೇಳಿಕೆ ಇಷ್ಟಪಡ್ತೀರಿ ವೀಕ್ಷಕರಿಗೆ? ಕುಮಾರಸ್ವಾಮಿ ಅವರು ಈ ರೀತಿ ಬೇಜವಾಬ್ದಾರಿಯುತ ಹೇಳಿಕೆಗಳನ್ನು ಕೊಡುವಂತದ್ದು ನಿಲ್ಲಿಸಬೇಕು. ಕಾಂಗ್ರೆಸ್ನವರ ಒಟ್ಟಿಗೆ SDPI ಅವರ ಒಟ್ಟಿಗೆ ಸೇರಿ ಇವತ್ತು ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ಆಕ್ರಮಣಕ್ಕೆ ಬ್ಯಾಕ್ ಡೋರ್ ಸಪೋರ್ಟ್ ಮಾಡುವಂತದ್ದನ್ನು ಅವರು ನಿಲ್ಲಿಸಬೇಕು. ಕಳೆದ 4.5 ವರ್ಷದಿಂದ ಪ್ರತಿಯೊಂದು ವಿಚಾರದಲ್ಲಿ ಯಾವುದೇ ಘಟನೆ ಆದಾಗ ಅದಕ್ಕೆ ಸರಿಯಾದ
ಮಾಹಿತಿ ಆಧಾರಗಳನ್ನು ಇಟ್ಟುಕೊಂಡೇ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು ಅಥವಾ ತನಿಖೆಗೆ ಸಹಕಾರ ಸಿಕ್ಕಿರ್ತಕ್ಕಂಥದ್ದು. ಆದ್ರಿಂದ ಅವ್ರು ಯಾವತ್ತೂ ಆಧಾರ ಇಲ್ಲದೆ ಮಾತಾಡುವುದಿಲ್ಲ. ಮತ್ತೆ ನಮ್ಮ ಮಿತ್ರರು ಹೇಳಿದ ಹಾಗೆ ನಾವು SDPI ಕಾಂಗ್ರೆಸ್ ಅಂತ ಅದು ನಾವು ಮಾಡುದಿಲ್ಲ. ನಾವು ಏನು ಮಾಡದಿದ್ರು ನೇರವಾಗಿ ಒಳ ಒಪ್ಪಂದ ಮಾಡಿಕೊಂಡು ನಾವು ಮಾಡುದಿಲ್ಲ. ಎಸ್, ಒಟ್ಟಿನಲ್ಲಿ ಕರಾವಳಿಗೆ ಬೇಕಾಗಿರುವುದು ಒಂದು ಸೌಹಾರ್ದತೆ, ಪರಸ್ಪರ ಸಂಬಂಧಗಳು ಗಟ್ಟಿಯಾಗುವುದು, ಒಂದು ದೊಡ್ಡ ಸಮಾವೇಶ ಮಾಡಿ ಎಲ್ಲ ರಾಜಕೀಯ ಪಕ್ಷದವರು, ಎಲ್ಲ ಸಂಘಟನೆಗಳು, ಎಲ್ಲ ಧರ್ಮದವರು ಸೇರಿಕೊಂಡು ಒಂದು ಶಾಂತಿ ಸಹಬಾಳ್ವೆಯ ಒಂದು ಮಂತ್ರವನ್ನು ಜಪಿಸುವಂಥ ಅಗತ್ಯ ಇದೆ. ಅದು ಆದಷ್ಟು ಬೇಗ ನಡೀಲಿ, ಅದಕ್ಕೆ ಯಾರಾದರೂ ಒಂದು ನೇತೃತ್ವ ವಹಿಸಲಿ ಅಂತ ಹೇಳ್ತಾ ಈ 1 ಗಂಟೆಗಳ ಅವಧಿಯಲ್ಲಿ ತಮ್ಮ ತರ್ಕವನ್ನು ಯಶಸ್ವಿಯಾಗಿ ಮಂಡಿಸಿರುವಂಥ ವಿಕಾಸ್ ಪುತ್ತೂರು ಮತ್ತು ಪ್ರವೀಣ್ ಚಂದ್ರ ಜೈನರು ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.